ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 2 ದಿವಸಗಳಿಂದ ಅಥವಾ ನಿನ್ನೆಯಿಂದ ಅಂತಲೇ ಹೇಳಬಹುದು, ಮೋದಿಯ ಮೇಲೇ ಬಿ ಜೆ ಪಿಯ ಟ್ರೋಲ್ ನೆಟ್ಟಿಗರು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಮೋದಿಯನ್ನು ಟ್ರೋಲ್ ಮಾಡುವುದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಡೀತಾ ಉಂಟು. ಸಾಮಾನ್ಯವಾಗಿ ನೀವು ನೋಡಿರ್ತೀರಿ, ಕೇಳಿರ್ತೀರಿ, ಬಿ ಜೆ ಪಿಯವರು ಇತರ ಪಕ್ಷಗಳನ್ನು ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಟಾರ್ಗೆಟ್ ಮಾಡಿಕೊಳ್ಳುವಂಥದ್ದು ಒಂದು ಕಾಂಗ್ರೆಸ್ ಪಕ್ಷವನ್ನು, ಅಥವಾ ಕೆಲವು ರಾಜ್ಯ ಮಟ್ಟಕ್ಕೆ ಬರುವಾಗ ಅದು ಆಪ್ ಇರ್ಬೋದು ಅಥವಾ ಕಮ್ಯುನಿಸ್ಟ್ ಪಕ್ಷವನ್ನು ಟಾರ್ಗೆಟ್ ಮಾಡುವಂಥದ್ದನ್ನೆಲ್ಲ ನಾವು ನೋಡಿದ್ದೇವೆ. ಬಹುಮುಖ್ಯವಾಗಿ ಟ್ರೋಲ್ ಮಾಡುವಂಥದ್ದು, ಅಲ್ಲಿ ವಿಚಾರ ವಿಮರ್ಶೆಗಿಂತಲೂ ಜಾಸ್ತಿಯಾಗಿ ಟ್ರೋಲ್ ಮಾಡುವಂಥದ್ದು. ಆದರೆ ನಿನ್ನೆಯಿಂದ ನಾವು ನೋಡ್ತಾ ಇರುವಂಥದ್ದು, ಸ್ವತಃ ಬಿ ಜೆ ಪಿಯ ಕಾರ್ಯಕರ್ತರು ಅಂತ ಹೇಳಿಕೊಳ್ಳುವವರೇ ಪ್ರಧಾನಿ ಮೋದಿಯನ್ನು ಮತ್ತು ಬಿ ಜೆ ಪಿ ಹೈಕಮಾಂಡನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟು ಮೋದಿಯ ಮೇಲೇ ನೆಟ್ಟಿಗರು ತಿರುಗಿ ಬಿದ್ದಿದ್ದಾರೆ? ಯಾಕೆ ಇಷ್ಟು ಟ್ರೋಲ್ ಆಗ್ತಾ ಉಂಟು? ವಿಷಯ ನಿಮಗೆ ಗೊತ್ತು ಏನಂತ. ನಾವು ಯಾವ ಕಾರಣಕ್ಕೆ ಈ ರೀತಿಯ ಒಂದು ಸ್ಥಿತಿ ಸನ್ನಿವೇಶ ಸೃಷ್ಟಿಯಾಗುತ್ತೆ ಆಯಿತು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ DYFI ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿರುವಂಥ ಮುನೀರ್ ಕಾಟಿಪಳ್ಳ ಅವರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಪ್ ಪಕ್ಷದ ಜಿಲ್ಲಾ ಮುಖಂಡರಾಗಿರುವಂಥ ರಾಜೇಂದ್ರ ಕುಮಾರ್ ಅವರು, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮುಖಂಡರು ವಕ್ತಾರರಾಗಿರುವಂಥ ಗಣೇಶ್ ಪೂಜಾರಿ ಅವರು ಭಾಗವಹಿಸಿದ್ದಾರೆ. ನಾನು 3 ಮಂದಿಯನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಮುನೀರ್ ಅವರೇ, ರಾಜೇಂದ್ರ ಅವರೇ, ಗಣೇಶ್ ಪೂಜಾರಿ ಅವರೇ. ಮೊನ್ನೆ ದಿವಸದ TV ಡಿಬೇಟ್ನಲ್ಲಿ ಮಾತನಾಡಿದ ಹಾಗೆ ದಿಲ್ಲಿಯಲ್ಲಿ ಬಿ ಜೆ ಪಿಯ ವಕ್ತಾರರು ನುಪುರ್ ಶರ್ಮಾ ಅವರು ಧಾರ್ಮಿಕ, ಬಹುಮುಖ್ಯವಾಗಿ ಮುಸಲ್ಮಾನರ ನಂಬಿಕೆಗೆ ಅಥವಾ ಅವರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದ ರೀತಿಯಲ್ಲಿ ಮಾತನಾಡಿದ್ದು, ಜೊತೆಗೆ ನವೀನ್ ಕುಮಾರ್ ಜಿಂದಾಲ್ ಟ್ವೀಟ್ ಮಾಡಿರುವಂಥದ್ದು, ಈ 2 ವಿಚಾರಗಳು ನಂತರ ನಡೆದಂಥ ಉತ್ತರ ಪ್ರದೇಶದಲ್ಲಿ ನಡೆದಂಥ ಕೋಮು ಗಲಭೆಗಳು ಮತ್ತು ಇಡೀ ಪಾಶ್ಚಾತ್ಯ ಜಗತ್ತು ಅಥವಾ ಗಲ್ಫ್ ದೇಶಗಳು ಅಥವಾ ಇತರ ಮುಸ್ಲಿಂ ರಾಷ್ಟ್ರಗಳು ಈ ಇಡೀ ಘಟನೆಯನ್ನು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಖಂಡಿಸಿರುವಂಥದ್ದು. ಆಮೇಲೆ ಭಾರತದ ರಾಯಭಾರಿಗಳನ್ನೇ ಅಂಬಾಸಿಡರ್ಗಳನ್ನು ಕರೆದು ಅವರಿಗೆ ತಮ್ಮ ಆಕ್ಷೇಪಣೆಯನ್ನು ಹೇಳಿರುವಂಥದ್ದೆಲ್ಲ ನಡೆದಿದೆ. ಇಂಥ ಸಂದರ್ಭದಲ್ಲಿ ಮುಖ ಉಳಿಸಿಕೊಳ್ಳುವ ಸಲುವಾಗಿ ಇಬ್ಬರು ವಕ್ತಾರರನ್ನು ವಜಾ ಮಾಡಿದೆ. ಸೊ ಈ ವಜಾ ಪ್ರಕ್ರಿಯೆ ಬಳಿಕ ನುಪುರ್ ಶರ್ಮಾ ಅವರನ್ನು ಮತ್ತು ನವೀನ್ ಕುಮಾರ್ ಜಿಂದಾಲ್ ಅವರನ್ನು ವಜಾ ಮಾಡಿದ ನಂತರ ಇಡೀ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಂಥದ್ದು, ನಿನ್ನೆಯಿಂದ ನೇರವಾಗಿ ಮೋದಿಯ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲಿ ತನಕ ಅಂತ ಹೇಳಿದರೆ, ಅವರು ಬಳಸಿದ ಭಾಷೆ ಮತ್ತು ಶಬ್ದಗಳು ಕೂಡ ಮೋದಿ ಮೌಲಾನಾ, ಅದಕ್ಕೆ ಒಂದಷ್ಟು ಚಿತ್ರಗಳನ್ನೆಲ್ಲ ಮಾಡಿ ಮೋದಿ ಮುಸಲ್ಮಾನರ ಪರವೋ, ಯಾಕೆ ಹೀಗೆ ಇದು ನಾವು ಬಿ ಜೆ ಪಿಯ ಕಾರ್ಯಕರ್ತರು, ನಾವು ಇಷ್ಟು ವರ್ಷ ಬಿ ಜೆ ಪಿಗಾಗಿ ದುಡಿದವರು, ನಾವು ಇಷ್ಟು ಸುದೀರ್ಘ ಕಾಲ ಬಿ ಜೆ ಪಿಯ ಪರವಾಗಿ ಬರೆದವರು ಅಂತ ಹೇಳಿಕೊಳ್ಳುವವರೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ಈ ರೀತಿ ಮೋದಿಯನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಈಗ ಮುನೀರ್ ಅವರೇ, ನಾವು ಇಷ್ಟು ಸಮಯಗಳಲ್ಲಿ ನೋಡಿದ್ದೆವು, ಏನೇ ವಿಚಾರಗಳು, ಈಗ ಕಮ್ಯುನಿಸ್ಟ್ ಪಕ್ಷದವರು ಏನಾದರೂ ಒಂದು ಎಕನಾಮಿಕಲ್ ಇಶ್ಯೂವನ್ನು ಇಟ್ಕೊಳ್ಳಿ, ಅಥವಾ ಕಾಂಗ್ರೆಸ್ ಪಕ್ಷ ಯಾವುದಾದರೂ ಒಂದು ಪ್ರತಿಪಕ್ಷವಾಗಿ ಏನಾದರೂ ಒಂದು ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟ ವಿಷಯನೇ ತಗೊಳ್ಳಿ, ಅಥವಾ ಆಪ್ನ ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಅಥವಾ ಆಪ್ನವರೇ ಇರ್ಬೋದು, ಏನಾದರೂ ಭ್ರಷ್ಟಾಚಾರವೋ ಮತ್ತೊಂದು ವಿಚಾರವನ್ನೇ ಎತ್ತಿಕೊಳ್ಳಿ, ತಕ್ಷಣ ಅದನ್ನು ಬಿ ಜೆ ಪಿಯವರು ಟ್ರೋಲ್ ಮಾಡ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಟ್ರೋಲ್ ಮಾಡಿ ಪಾಪ ಅವನು ಮಾತಾಡಿದವನು ಮತ್ತು ಸೈಲೆಂಟ್ ಆಗುವ ತನಕ ಟ್ರೋಲ್ ಮಾಡ್ತಾರೆ. ಸೊ ಇದು ನಿನ್ನೆಯ ಇಡೀ ಘಟನಾವಳಿ ಅದು ಇವತ್ತಿಗೆ ಕೂಡ ಮುಂದುವರೆದಿದೆ. ನೇರವಾಗಿ ಬಿ ಜೆ ಪಿಯ ಕಾರ್ಯಕರ್ತರು ಅಂತ ಹೇಳಿಕೊಳ್ಳುವರೆ, ನಾವು ಇನ್ನು ಬಿ ಜೆ ಪಿ ಜೊತೆಗೆ ನಿಲ್ಲಬೇಕಾ, ಮೋದಿ ಮೌಲಾನಾ ಅಂತ ಹೇಳಿಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಈ ಟ್ರೋಲ್ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರುವಂಥ ಈ ಒಂದು ಬೆಳವಣಿಗೆ ಇದೆ ಅಲ್ವಾ, ಘಟನಾವಳಿಗಳು, ಇದರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಅನಂತರದ ಒಟ್ಟು ದೇಶೀಯ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಉಂಟಾದಂಥ ನಮ್ಮ ಸಂಬಂಧಗಳು, ಒಪ್ಪಂದಗಳು ಅಥವಾ ಅದರ ಉಂಟಾದಂಥ ತಾರ್ಕಿಕ ವಿಚಾರಗಳ ಬಗ್ಗೆ ಮಾತಾಡುವ, ಈ ರೀತಿಯ ಟ್ರೋಲ್ ಮಾಡ್ತಾ ಇರುವಂಥ ಸ್ವತಃ ಮೋದಿಯೇ ಟ್ರೋಲ್ಗೆ ಬಿ ಜೆ ಪಿಯವರಿಂದಲೇ ಒಳಗಾಗ್ತಾ ಇರೋ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಒಂದು ರೀತಿಯಲ್ಲಿ ಚೆನ್ನಾಗಿದೆ. ಮೌಲಾನಾ ಮೋದಿ
ಸಿದ್ದರಾಮುಲ್ಲಾ ಖಾನ್ಗಿಂತಲೂ ಇದು ಬಹಳ ಪಂಚಿಂಗ್ ಹೆಸರು, ಮೌಲಾನಾ ಮೋದಿ ಅಂತ. ಮೌಲಾನಾ ಮೋದಿ ಅಂತ ತುಂಬಾ ಸೂಟ್ ಆಗತ್ತೆ, ಗೊತ್ತಾಯ್ತಲ್ಲ. ಮತ್ತೆ ಅವರಿಗೂ ಕೂಡ ಚೆನ್ನಾಗಿ ಗಡ್ಡ ಗಿಡ್ಡೆಲ್ಲ ಇದೆ. ಆ ಗಡ್ಡಕ್ಕೂ ಕೂಡ ನಾನು ನೋಡಿದೆ ಕೆಲವು ಫೋಟೋಗಳು, ಈ ಮೆಹಂದಿ ಬಣ್ಣ ಎಲ್ಲ ಹಚ್ಚಿದ್ದಾರೆ, ಮುಸ್ಲಿಂ ಸಾಬ್ರ ತರನೇ ಕಾಣೋ ರೀತಿಯಲ್ಲಿ. ಒಂದು ಇದರಲ್ಲಿ ಬಹಳ ವಿಶೇಷ ಏನಿಲ್ಲ, ಮಾಡಿದ್ದುನ್ನೋ ಮಹಾರಾಯ. ಈ ರೀತಿಯನ್ನ ಟ್ರೋಲ್ ಮಾಡೋದನ್ನ ಕಲಿಸಿದ್ದೇ ಮೋದಿ ಟೀಮ್ ಅಥವಾ ಸಂಘ ಪರಿವಾರದ IT ಸೆಲ್, RSS ನ IT ಸೆಲ್ ಈ ರೀತಿಯಾದಂತಹ ಟ್ರೋಲ್ ಮಾಡೋದನ್ನ ಕಲಿಸಿರುವಂತದ್ದು. ಯಾವುದೇ ರೀತಿಯಾದಂತ ಒಂದು ಮುಲಾಜಿಲ್ಲದೆ ನಿರ್ದಯವಾದಂತ ಟ್ರೋಲ್, ಆತ ಮತ್ತೆ ಮುಖ ಎತ್ತಿ ನಿಲ್ಲಿಕ್ಕಿಲ್ಲ, ಅಷ್ಟು ಬಂಡತನ ಬೇಕು. ನಾವೆಲ್ಲ ಅಂತೆಲ್ಲ ಬಂಡತನ ಇರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಇನ್ನೂ ಬದುಕಿದೀವಿ. ಅಂತ ಒಂದು ನಿರ್ದಯವಾದಂತ ಟ್ರೋಲ್ ಮಾಡೋದನ್ನ ಕಲಿಸಿದ್ದೇ ಇವತ್ತು ಅವರಿಗೆ ಅವರದ್ದೇ ಆ ಬಣ ತಿರುಗಿ ಬಿದ್ದು ಅವರದೇ IT ಸೆಲ್ ಇವತ್ತು ಟ್ರೋಲ್ ಮಾಡ್ತಾ ಇದೆ. ನನಗೇನ ತಪ್ಪು ಅಂತ ಅನ್ಸಲ್ಲ ಅವ್ರು ಮಾಡ್ತಾ ಇರುವಂತದ್ದು, ಯಾಕಂದ್ರೆ ಅವ್ರಿಗೆ ಸಹಜವಾಗಿ ನೋವಾಗಿದೆ. ಕಳೆದ ಒಂದು ದಶಕದಲ್ಲಿ ಕಾಂಗ್ರೆಸ್ನವರು ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸೆಕ್ಯುಲರ್ ಪಕ್ಷಗಳಿರ್ಬೋದು, ಮುಸ್ಲಿಂ ಕಮ್ಯುನಿಟಿಗಳಿರ್ಬೋದು, ಅಥವಾ ಅಂಬೇಡ್ಕರ್ ರೈಟ್ಸ್ ಇರ್ಬೋದು, ಇವರೆಲ್ಲರನ್ನೂ ಕೂಡ ಈ ರೀತಿ ನಿರ್ದಯವಾಗಿ ಬೇಟೆಯಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಮಾಡಿದ್ದಲ್ಲ ಏನು, ಇವರು ಹೇಳಿದ್ದನ್ನ ಕೇಳಿ. ಈಗ ನೂಪುರ್ ಶರ್ಮಾ ಅವರ ಜೇಬಿಂದ ತೆಗೆದು ಯಾವುದೋ ಹೊಸ ಅಭಿಪ್ರಾಯವನ್ನು ಮೊನ್ನೆ ಟಿವಿ ಮುಂದೆ ಹೇಳಿದ್ದಲ್ಲ. ನವೀನ್ ಜಿಂದಾಲ್ ತೈನ ಏನೋ ಹೊಸದಾಗಿ ಬಿಜೆಪಿ ಇಷ್ಟವರೆಗೆ ಮಾತಾಡದ ಯಾವುದನ್ನು ಕೂಡ ಅಲ್ಲಿ ಬಂದು ಮಾತಾಡಿದ್ದಲ್ಲ. ಅವರು ಮಾತಾಡಿದ್ದೆಲ್ಲವೂ ಕೂಡ ಸಂಘ ಪರಿವಾರದ IT ಸೆಲ್ ನಲ್ಲಿ ಅಥವಾ ಅವರ ಇದು ಮೀಡಿಯಾಗಳಲ್ಲಿ ಕ್ಯಾಂಪೇನ್ಗಾಗಿ ರೆಡಿಪಡಿಸಿದಂತ ಸರಕುಗಳನ್ನೇ ಅವ್ರು ಮಾತಾಡಿದ್ರು, ಸಿದ್ಧಪಡಿಸಿದ ಸ್ಕ್ರಿಪ್ಟ್ಗಳನ್ನೇ ಮಾತಾಡಿದ್ದವರು. ಆದ್ರೆ ಅದು ಈ ದೇಶದಲ್ಲಿ ಚರ್ಚೆ ಆದಾಗ ಇವರು ಯಾವುದೇ ರೀತಿಯಲ್ಲಿ ಒಂದು ರಿಯಾಕ್ಟ್ ಮಾಡಿಲ್ಲ. ಅದು ಈಗ ನೋಡಿ, ನಮ್ಮ ಪಠ್ಯ ಪುಸ್ತಕ ಪರಿಷ್ಕರಣೆಯಲ್ಲಿ ಕುವೆಂಪು ಅವರನ್ನ, ಅದೇ ರೀತಿಯಲ್ಲಿ ಬಸವಣ್ಣನವರನ್ನ, ನಾರಾಯಣ ಗುರುಗಳನ್ನ, ಟಿಪ್ಪು ಸುಲ್ತಾನ್ ಅವರನ್ನ ಎಲ್ಲರನ್ನೂ ಕೈ ಬಿಟ್ಟಿದ್ದಾರೆ. ಭಗತ್ ಸಿಂಗ್ ಎಲ್ಲರನ್ನ ಈ ಎಲ್ಲ ಬಲಿಷ್ಠ ಕಮ್ಯುನಿಟಿಗಳವೆಲ್ಲ ವೋಟ್ ಬ್ಯಾಂಕ್ ನಲ್ಲಿ ಬಹಳ ದೊಡ್ಡ ಸಂಖ್ಯೆಗಳಿರುವಂತ ಕಮ್ಯುನಿಟಿಗಳು, ಈಡಿಗರಿಂದ ಹಿಡಿದು ಒಕ್ಕಲಿಗರವರೆಗೆ, ಲಿಂಗಾಯತರಿಂದ ಹಿಡಿದು ಮುಸ್ಲಿಮರವರೆಗೆ, ದಲಿತರವರೆಗೆ ಎಲ್ಲ ವೋಟ್ ಬ್ಯಾಂಕ್. ಆದ್ರೆ ಅವರು ಯಾವ ಮಾತುಗಳಿಗೂ ಯಾರು ಕ್ಯಾರೆ ಅಂದಿಲ್ಲ ಇಲ್ಲಿ ಬಿಜೆಪಿ ಅವರು, ಗೊತ್ತಾಯ್ತಲ್ಲ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಕೂಡ ಸಣ್ಣ ಪುಟ್ಟ ಅರಬ್ ರಾಷ್ಟ್ರಗಳು ಎದ್ದು ನಿಂತ ತಕ್ಷಣ ಇವಷ್ಟವರೆಗೆ ಇವರೇ ಸಿದ್ಧಪಡಿಸಿಕೊಟ್ಟ ಸ್ಕ್ರಿಪ್ಟ್ಗಳನ್ನ ಬಹಳ ಪ್ರಾಮಾಣಿಕವಾಗಿ ಅಥವಾ ಭ್ರಮಾಧೀನರಾಗಿ ಮಾತಾಡ್ತಾ ಇದ್ದಂತವರ ವಿರುದ್ಧವೇ ಇವರು ಎದ್ದು ನಿಂತಾಗ ಅವರಿಗೆ ಆಘಾತ ಆಗೋದು ಸಹಜ. ಸಾಮಾಜಿಕ ಈಗ ನಮ್ಮಂತವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಿದಾಗ ಬಿಜೆಪಿಯ ಸಂಘ ಪರಿವಾರದ ಮೋದಿಯ ಪರವಾಗಿದ್ದವರು ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಮುಖ ಮುಚ್ಚಿ ತಿರುಗಾಡುವಂತ ಸ್ಥಿತಿ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಅಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರು ಸಿಟ್ಟಿಗೆದಿದ್ದಾರೆ. ಅವರ ಸಿಟ್ಟಿಗೆ ನ್ಯಾಯ ಇರ್ಬೋದು ಇವ್ರು ಮಾಡಿ. ಅದರಿಂದಾಗಿ ಇವತ್ತು ಮಾಡಿದ್ದನ್ನೋ ಮಹಾರಾಯ ಅಂತ ಹೇಳಿ ಇವರು ಇವತ್ತು ಅನುಭವಿಸ್ತಾ ಇದ್ದಾರೆ. ಅದರಿಂದಾಗಿ ನಾನು ಹೇಳುವಂತಹದ್ದು, ಯಾವತ್ತೂ ಕೂಡ ಈ ರೀತಿಯಲ್ಲಿ ಒಂದು ಜನರೇಷನ್ ಅನ್ನ, ಒಂದು ಈ ದೊಡ್ಡ ವಿಭಾಗವನ್ನ ಈ ರೀತಿ ಭ್ರಮೆಗೊಳಪಡಿಸಿ ಅವರ ವಿಚಾರ ಮಾಡುವಂತ ಅವರ ಮನಸ್ಸುಗಳನ್ನು ಕೂಡ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಬ್ರೈನ್ ಅನ್ನು ವಾಶ್ ಮಾಡಿ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಒಂದು ರೀತಿಯಲ್ಲಿ ರೋಬೋಟ್ಗಳ ರೀತಿ ಸಿದ್ಧಪಡಿಸಬಾರ್ದು. ಅದು ಯಾವತ್ತಾದ್ರೂ ಒಂದು ದಿವಸ ತಿರುಗಿ ಬೀಳ್ತದೆ. ಈ ಸುಳ್ಳುಗಳು, ದ್ವೇಷಗಳು ಮತ್ತು ಈ ರೀತಿಯಾದಂತಹ ಒಂದು ನೆರೇಟಿವ್ ಅನ್ನ ಕಟ್ಟಿ ಈ ರೀತಿ ಮಾಡಿದಾಗ ಅದು ಯಾವತ್ತೂ ಕೂಡ ಪರ್ಮನೆಂಟ್ ಆದಂತಹ ಒಂದು ಇದಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಉಲ್ಟಾ ಹೊಡಿದಾಗ ಅದು ಬಹಳ ದೊಡ್ಡ ರೀತಿಯಾದಂತಹ ಒಂದು ಪರಿಣಾಮಕ್ಕೆ ಕಾರಣ ಆಗ್ತದೆ. ಇವತ್ತು ಬಿಜೆಪಿಗೆ, ಮೋದಿಗೆ, ಒಟ್ಟು ಸಂಘ ಪರಿವಾರಕ್ಕೆ ಆಗ್ತಾ ಇರೋದು ಅದೇ. ಅದರಲ್ಲಿ ನನಗೆ ಮಾಡ್ತಾ ಇರುವ ರೀತಿಯನ್ನು ನಾವು ಯಾವತ್ತೂ ಒಪ್ಪಿಲ್ಲ. ಆದ್ರೆ ಆ ಮಾಡ್ತಾ ಇರೋ ಇದೆಯಲ್ಲ ಅವರಲ್ಲಿ, ಅದರಲ್ಲೊಂದು ನ್ಯಾಯ ಇದೆ, ಅದರಲ್ಲೊಂದು ನ್ಯಾಯ ಇದೆ. ಆ ಪಕ್ಷದ ಆ ಸಿದ್ಧಾಂತದ ಕಾರ್ಯಕರ್ತರ ಇವತ್ತು ಆಕ್ರೋಶದಲ್ಲಿ ಒಂದು ನ್ಯಾಯ ಇದೆ. ಎಸ್ ರಾಜೇಂದ್ರ ಕುಮಾರ್ ಅವರೇ, ಒಂದು ಕರೆಕ್ಷನ್, ನಾನೀಗ ಒಬ್ಬ ಆಮ್ ಆದ್ಮಿ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತ, ನನ್ನ ಅಭಿಪ್ರಾಯಗಳು ವೈಯಕ್ತಿಕವಾಗಿರ್ತವೆ. ನೋ ಪ್ರಾಬ್ಲಮ್. ಸೊ ಹಾಗೆ ಈಗ ನೀವು ಹೇಳಿದ ಹಾಗೆ ಈಗ ಈ ನಡವಳಿಕೆ ಏನೇನು ಆಗ್ತಾ ಇರೋದು, ಇದು ಏನು ಒಂದು ಉತ್ತರ ಕೊಡದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಒಂದು ಸಹನತೆ ಅನ್ನೋದನ್ನ ಕಳ್ಕೊಂಡಿದೆ ಸಮಾಜ. ಇದಕ್ಕೆ ಕಾರಣ ಇವತ್ತಿನ ಆಡಳಿತ ನಡೆದಿರೋದು. ಈ ಕಾರ್ಯಕ್ರಮ ಸಹನತೆ ಕಳ್ಕೊಂಡಿರೋದ್ರಿಂದ ಅವರು ಎಲ್ಲ ರೀತಿ ಎಲ್ಲೆಲ್ಲಿ ಸಾಧ್ಯವೋ ಅವರವರ ವೈಯಕ್ತಿಕ ದ್ವೇಷಗಳನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಾಮಾಜಿಕ ತಾಣಗಳಲ್ಲಿ ಬರ್ತಾ ಇದೆ. ಸೊ ಈಗ ಈ ಸದ್ಯದ ಸರ್ಕಾರ ನಡೆಸ್ತಿರೋ ರೀತಿಯಲ್ಲಿ ಇವರ ಕೈನಿಂದ ಕಂಟ್ರೋಲ್ ತಪ್ಪೋಗಿದೆ. ಮುಂಚೆ ಅವರಿಗೋಸ್ಕರ ಮಾಡಿದಾಗ ಸ್ವಲ್ಪ ಉಪಯೋಗ ಆಗ್ತಾ ಇದ್ದಾಗ ಮಾಡ್ತಾ ಇದ್ರು, ಈಗ ಆ ಕಂಟ್ರೋಲ್ ತಪ್ಪಿದೆ. ಈಗ ಯಾರು ಏನು ಬೇಕಾದ್ರೂ ಹಾಕ್ಬೋದು,
ಅದು ಅವರ ವಿರುದ್ಧನೇ ಬಂದರೂ ಕೂಡ ಈಗ ಅವ್ರು ಸಹಿಸಿಕೊಳ್ಳೋ ಶಕ್ತಿ ಬರ್ತಾ ಇದೆ. ಈಗ ಅವರ ಸ್ನೇಹ ಅವರ ಕಾರ್ಯಕರ್ತರು ಏನು ಸಾಮಾಜಿಕ ತಾಣದಲ್ಲಿ ಹಾಕ್ತಾ ಇದ್ದಾರೋ ಅದರ ವಿರುದ್ಧವಾಗಿ ಹೇಳೋದಕ್ಕೆ ಅವ್ರ ಕೈನಲ್ಲೂ ಆಗ್ತಾ ಇಲ್ಲ, ಯಾಕೆಂದ್ರೆ ಅವರೇ ಪ್ರಮೋಟ್ ಮಾಡಿದ್ರು ಮುಂಚೆ ಅದನ್ನ. ಸೊ ಈ ಒಂದು ಭಾವನೆ ಬಂದಿದೆ. ಈಗ ಪ್ರತಿ ಜನಕ್ಕೂ ಈಗ ಕಾನೂನಿನ ಮೇಲೆ ನಂಬಿಕೆ ಕಳೆದಿದೆ. ನಾವು ಏನು ಬೇಕಾದ್ರೂ ಬರಿಬಹುದು, ಅದು ಪ್ರೈಮ್ ಮಿನಿಸ್ಟರ್ ಮೇಲೆ ಕೂಡ ಬರಿಬಹುದು. ಬೇರೆಯವ್ರು ಬರೆದ್ರೆ ತಪ್ಪಾಗುತ್ತೆ. ಈಗ ಅವ್ರು ಬರೆದ್ರೆ ಏನ್ ಮಾಡ್ತೀರಾ ಅನ್ನೋದು ಕ್ವಶನ್ ಬರ್ತದೆ. ಬೇರೆಯವರು ಬರೆದ್ರೆ ಅದೆಲ್ಲ ತಪ್ಪಾಗ್ತಾ ಇತ್ತು, ನೀವು ಬೇಕಿದ್ರೆ ಅರೆಸ್ಟ್ ಕೂಡ ಮಾಡ್ತಾ ಇದ್ದೀರಿ. ಈಗ ಏನಾಗ್ತದೆ, ಅವರ ಕಡೆಯವರು ಬರ್ತಾ ಇದ್ದಾರೆ. ಇದರಿಂದ ಏನ್ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಅಂತಾರಾಷ್ಟ್ರೀಯದಲ್ಲಿ ಇದು ಇಲ್ವಾ, ಅಲ್ಲ ಪಕ್ಷದವರಿಗೆ ಗೊತ್ತಾಗ್ತಾ ಇಲ್ವಾ? ಇಲ್ಲ, ಸಹಕಾರ ಪಕ್ಷದವ್ರಿಗೆ ಗೊತ್ತಿದೆ. ಅವ್ರ ಪಕ್ಷದವ್ರ ಕಡೆಯಿಂದ ಅವ್ರ ಪಕ್ಷದವರೇ ಬರೀತಿರೋದ್ರಿಂದ ಪಕ್ಷದವ್ರಿಗೆಲ್ಲರೂ ಗೊತ್ತಿದೆ. ಸರ್ಕಾರ ನಡೆಸಬೇಕಾದ್ರೆ ಅವ್ರು ಬೇಕಿತ್ತು. ಈಗ ಯಾವ ರೀತಿ ಮಾಡಬೇಕು, ಈ ತರ ಬಂದ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಸ್, ಗಣೇಶ್ ಪೂಜಾರಿ ಅವರೇ ನಡೀತಾ ಇರುವಂತಹ ಈ ಬೆಳವಣಿಗೆ ಮೋದಿಯ ಮೇಲೇನೆ ಟ್ರೋಲ್ ಆಗ್ತಾ ಇರುವಂತದ್ದು, ಅದು ಕೂಡ ಬಿಜೆಪಿ ಕಾರ್ಯಕರ್ತರೇ ಮಾಡ್ತಾ ಇರುವಂತದ್ದು. ನೋಡಿ, ಈ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದನೇದಾಗಿ ಆಡಳಿತ ಮಾಡಿದ ಪಕ್ಷಕ್ಕೆ ವಿರೋಧ ಪಕ್ಷವನ್ನು ಯಾವ ರೀತಿ ನಡೆಸ್ಕೊಳ್ಬೇಕಂತ ಒಂದು ಗೊತ್ತಿರಬೇಕು. ಎರಡನೇದು, ಈ ಏನು ಇವತ್ತು ಟ್ರೋಲ್ ಆದದ್ದು ಇವತ್ತಲ್ಲ, ನಾವು ಭಾಳ ಹಿಂದೆ ಇದ್ದೇವೆ. ನರೇಂದ್ರ ಮೋದಿ ಅವರನ್ನು ಚಕ್ರವರ್ತಿ ಸೂಲಿಬೇಳೆ ಯಾವಾಗಲೇ ಟ್ರೋಲ್ ಮಾಡಿದ್ದಾರೆ. ನೀವು ನೋಡಿರ್ಬೋದು. ಕರ್ನಾಟಕ ರಾಜ್ಯದಿಂದ ಹಿಡಿದು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಚಿನ್ನದ ರಸ್ತೆಯನ್ನು ನರೇಂದ್ರ ಮೋದಿ ಅವರು ನಿರ್ಮಾಣ ಮಾಡ್ತಾರೆ. ಅದರ ನಂತರ ಎಲ್ಲಿ ಕಪ್ಪು ಹಣ ಇದೆ ಅದನ್ನೆಲ್ಲವನ್ನ ತರ್ತಾರೆ. ಮತ್ತೆ ಈ ಕೂತ್ಕೊಂಡಲ್ಲಿಯೇ ಯಾವ ಆಸ್ಪತ್ರೆಯಲ್ಲಿ ಯಾವ ರೀತಿ ನಡೀತದೆ ಅಂತ ಹೇಳಿ ಎಲ್ಲ ನೋಡ್ತಾರೆ. ಬುಲೆಟ್ ಟ್ರೈನ್ ಇಂದ ಬರ್ತಾರೆ. ಬೆಳಿಗ್ಗೆ ಸಾಯಂಕಾಲ ಹೊರಟು ಬೆಳಿಗ್ಗೆ ಹೊರಟು ಸಾಯಂಕಾಲ ಬ್ಯಾಂಗ್ಳೂರಿಂದ ವಾಪಸ್ ಪುರ ಸಾಯಂಕಾಲ ಮಂಗಳೂರಲ್ಲಿ. ಇದೆಲ್ಲ ಟ್ರೋಲ್. ಅದು ಚಕ್ರವರ್ತಿ ಸೂಲಿಬೇಳೆಯವರು ಅವರು ಬಿಜೆಪಿಯ ಪರವಾಗಿ ಪ್ರಚಾರವಾಗಿ ಕ್ಯಾಂಪೇನ್ ಆಗಿ ಮಾಡಿಕೊಂಡು ಬಂದದ್ದು, ಹೇಳಿಕೊಂಡು ಬಂದದ್ದು. ಈಗ ಇವತ್ತು ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಇಡೀ ದೇಶವ್ಯಾಪಿಯಾಗಿ ಬಿಜೆಪಿಯ ಕಾರ್ಯಕರ್ತರುಗಳು ಮತ್ತು ನಾವು ಬಿಜೆಪಿ ಸಕ್ರಿಯ ಕಾರ್ಯಕರ್ತರುಗಳು ಅಂತ ಹೇಳಿಕೊಳ್ಳುವವರೆಲ್ಲರೂ ಬಹುತೇಕ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಮೋದಿಯನ್ನು ಇವತ್ತು ಟ್ರೋಲ್ ಮಾಡ್ಲಿಕ್ಕೆ ಆರಂಭಿಸಿದ್ದಾರೆ. ನೋಡಿ, ಭಾರತ ದೇಶದ ಉದ್ದಗಲವನ್ನು ತಿಳ್ಕೊಳ್ಳಿಕ್ಕೆ ಇವರಿಗೆ ಇಷ್ಟವರೆಗೆ ಆಗ್ಲಿಲ್ಲ. ಈ ಭಾರತ ದೇಶ ಅಂದ್ರೆ ಏನು, ಅದರ ಆಡಳಿತ ಯಾವ ರೀತಿ ಕೊಡಬೇಕು ಅಂತ ಇವರಿಗೆ ಇಷ್ಟವರೆಗೆ ಗೊತ್ತಿಲ್ಲ. ಬಿಜೆಪಿ ಆಡಳಿತ ಮಾಡತಕ್ಕಂಥ ಈ ಸರ್ಕಾರಕ್ಕೆ ಈ ಭಾರತ ದೇಶ ಯಾವ ರೀತಿ ಜಗತ್ತನ್ನ ಒಪ್ಪಿಕೊಂಡು ಇದೆ ಅನ್ನತಕ್ಕಂಥದ್ದು ಇವರಿಗೆ ಇಷ್ಟವರೆಗೆ ಗೊತ್ತಿರಲಿಲ್ಲ. ಯಾವಾಗ ಮೊನ್ನೆ ಈ ಮೌಲಾನಾರ ಬಗ್ಗೆ ಮಾತಾಡಿದಾಗ ಅಲ್ಲಿ ವಿದೇಶದಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ರಾಷ್ಟ್ರಗಳು ಎದ್ದು ನಿಂತಾಗ ಇವರಿಗೆ ಗೊತ್ತಾಯಿತು ಭಾರತ ಅಂದರೆ ಏನು ಅಂತ. ಆಗ ಇವರ ಕಾರ್ಯಕರ್ತರು ಅಂದರೆ ಇವರು ಕಾರ್ಯಕರ್ತರನ್ನು ಸೃಷ್ಟಿ ಮಾಡಿದ್ದೆ ಸುಳ್ಳು ಹೇಳಲಿಕ್ಕೆ. ಏನು ಇವರ 2 ರೂಪಾಯಿಯಲ್ಲಿ ಒಂದು ಮೆಸೇಜ್ಗೆ ಕೊಟ್ಟು ಈ ಟ್ರೋಲನ್ನು ತಯಾರು ಮಾಡಲಿಕ್ಕೆ ಹೇಳಿದ್ದೆ ಇವರು. ಅದೇ ಟ್ರೋಲನ್ನು ಇವತ್ತು ಇವರ ಕಾರ್ಯಕರ್ತರೇ ಅವರ ಪಕ್ಷಕ್ಕೆ ಮಾಡತಕ್ಕಂಥ ಸಂದರ್ಭ ಬಂದು ಮುಟ್ಟಿದೆ. ಒಂದು ಇವರು ಪ್ರಜಾಪ್ರಭುತ್ವವನ್ನು ಟ್ರೋಲ್ ಮಾಡಿದ್ರು. ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿದಂಥ ಅಂಬೇಡ್ಕರನ್ನು ಟ್ರೋಲ್ ಮಾಡಿದ್ರು. ಈ ದೇಶಕ್ಕೆ ಒಂದು ಆಯಕಟ್ಟನ್ನು ಕೊಟ್ಟಂಥ ಪಂಚವಾರ್ಷಿಕ ಯೋಜನೆಯನ್ನು ಮಾಡಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದಂಥ ನೆಹರು ಅನ್ನು ಟ್ರೋಲ್ ಮಾಡಿದ್ರು. ಇಡೀ ಜಗತ್ತಿಗೆ ಒಂದು ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡಿದಂಥ ರಾಜೀವ್ ಗಾಂಧಿಯನ್ನು ಟ್ರೋಲ್ ಮಾಡಿದ್ರು. ಇಡೀ ಒಂದು ಜನರ ಊಟ, ವಸತಿ ಮತ್ತು ಕೃಷಿ ಈ ಮೂರನ್ನು ಅಭಿವೃದ್ಧಿ ಮಾಡಿದಂಥ ಇಂದಿರಾ ಗಾಂಧಿಯನ್ನು ಕೂಡ ಟ್ರೋಲ್ ಮಾಡಿದರು. ಇದನ್ನೆಲ್ಲವನ್ನು ಇವತ್ತು ಇವರು ಸ್ವತಃವಾಗಿ ಅನುಭವಿಸುವಂಥ ಪರಿಸ್ಥಿತಿ ಇನ್ನು ಸ್ವಲ್ಪ ದಿನ ಹೋದ ನಂತರ ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿ ಕೂಡ ಟ್ರೋಲ್ ಮಾಡ್ತಾ ಇದ್ರು. ಅಲ್ಲ, ಅದು ಬಿಡಿ, ಅವರೊಬ್ಬರು ಕಾರ್ಯಕರ್ತರು. ರಾಹುಲ್ ಗಾಂಧಿ ಒಬ್ರು ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷದಲ್ಲಿ ಒಬ್ಬ ಸಂಸದ, ಪಕ್ಷದ ಅಧ್ಯಕ್ಷ ಅಷ್ಟೇ. ಅವರೇನು ದೊಡ್ಡ ಒಂದು ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ ಅಥವಾ ಒಂದು ಮಂತ್ರಿ ಕೂಡ ಆಗಲಿಲ್ಲ. ರಾಹುಲ್ ಗಾಂಧಿ ಮುಂದೆ ಪ್ರಧಾನಿ ಆಗುವಂತ ಒಬ್ಬ ಅಭ್ಯರ್ಥಿ ಆಗಿರ್ಬೋದು ಅಷ್ಟೇ. ಅವರನ್ನು ಟ್ರೋಲ್ ಮಾಡಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇವರು ಯಾಕೆ ಟ್ರೋಲ್ ಮಾಡಿದ್ರು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ತೆಗೆದಂತ ಒಂದೊಂದು ಶಬ್ದಗಳು, ಒಂದೊಂದು ಅದರಲ್ಲಿರ್ತಕ್ಕಂಥ ಅರ್ಥಗಳನ್ನು ಇವರಿಗೆ ಎದುರಿಸಲಿಕ್ಕೆ ಶಕ್ತಿ ಇರಲಿಲ್ಲ ಪಾರ್ಲಿಮೆಂಟ್ ಅಲ್ಲಿ. ಅದಕ್ಕೆ ಅವರನ್ನ ಟ್ರೋಲ್ ಪಪ್ಪು ಅಂತ ಮಾಡಿದ್ರು. ಈಗ ಯಾರು ಪಪ್ಪಾದದ್ದು? ಈಗ ಜನರಿಗೆಲ್ಲ ಗೊತ್ತಾಗಿದೆ ರಾಹುಲ್ ಗಾಂಧಿ ಏನು, ಕಾಂಗ್ರೆಸ್ ಪಕ್ಷ ಏನು, ಅಥವಾ ವಿರೋಧ ಪಕ್ಷದಲ್ಲಿ ಇನ್ನಿತರ ಇದು ಆಮ್ ಆದ್ಮಿ ಆಗಿರ್ಬೋದು ಅಥವಾ ಕಮ್ಯುನಿಸ್ಟ್ ಪಕ್ಷ ಆಗಿರ್ಬೋದು, ಇದೆಲ್ಲವೂ ಕೂಡ ಹಿಂದಿನಿಂದ ಹೋರಾಟದ ನೆಲೆಯಿಂದ ಬಂದಂತಹದ್ದು. ಇವರು ಬರೇ ಧರ್ಮ ಮತ್ತು ಧರ್ಮವನ್ನು ಬಿಟ್ಟು ಬೇರೆ ಯಾವುದೇ ಇವರದ ಅಜೆಂಡವೇ ಇಲ್ಲ. ಜಾತಿ ಧರ್ಮದ ಮಧ್ಯೆ ಪಾಕಿಸ್ತಾನವನ್ನು ತೋರಿಸುವುದು, ಮುಸ್ಲಿಮರನ್ನು ತೋರಿಸುವುದು, ಮತವನ್ನು ಕೇಳುವುದು, ಇದು ದೇಶ ನಡೆಸುವಂಥ ಕೆಲಸ ಅಲ್ಲ. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಇವರು ಟ್ರೋಲ್ ಆಗ್ತಾ ಇದ್ದಾರೆ. ಯಾರು? ನಮ್ಮ ದೇಶದ ಪ್ರಧಾನಿ. ಇದು ನಮ್ಮ ದೇಶದ ಪ್ರಧಾನಿ ಅಲ್ಲ, ಈ ದೇಶದಲ್ಲಿ ಇರತಕ್ಕಂಥ 130 ಕೋಟಿ ಜನರು ಕೂಡ ಟ್ರೋಲ್ ಆಗ್ತಾರೆ.
ಒಬ್ಬ ದೇಶದ ಪ್ರಧಾನಿಯನ್ನ ಟ್ರೋಲ್ ಮಾಡೋದು ಅಂತ ಹೇಳಿದ್ರೆ ಇಡೀ 130 ಕೋಟಿ ಜನರನ್ನ ಟ್ರೋಲ್ ಮಾಡೋದು. ಇವರು ಯಾರಾದ್ರೂ ಒಬ್ರು ಏನಾದ್ರೂ ಒಂದು ಫೇಸ್ಬುಕ್ ಅಲ್ಲಿ ಮೆಸೇಜ್ ಅನ್ನು ಪಾಸ್ ಮಾಡಿದ್ರೆ ಅವರ ಮೇಲೆ ಕಂಪ್ಲೇಂಟ್ ಮಾಡಿಸಿ ಕೇಸ್ ಮಾಡ್ತಿದ್ರು. ಈ ದೇಶದ ಕಾನೂನು ಇವರಿಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಕೂಡ ಯಾರನ್ನು ಕೂಡ ಏನಾದ್ರೂ ಅದರ ವಿರುದ್ಧ ಮತ್ತು ಪರ ಮಾತಾಡುವಂತ ಹಕ್ಕು ಪ್ರತಿಯೊಬ್ಬನಿಗೂ ಇದೆ. ಇದನ್ನೆಲ್ಲವನ್ನ ಅಣಗಿಸತಕ್ಕಂಥ ಕೆಲಸ, ಒಂದು ದರ್ಪದಿಂದ ಮಾಡತಕ್ಕಂಥ ಕೆಲಸವನ್ನು ಇವರು ಮುಂದುವರಿಸ್ತಾ ಹೋದ್ರು. ಅದಕ್ಕೆ ಇವತ್ತು ಇವರು ಇದನ್ನ ಅಂದ್ರೆ ಇವರ ಏನು ನಮ್ಮ ಸರ್ಕಾರವನ್ನು ನಡೆಸ್ತಕ್ಕಂಥ ಆಡಳಿತದಲ್ಲಿ ಇರತಕ್ಕಂಥ ಸಂಸದ ಆಗಿರ್ಬೋದು, ಮಂತ್ರಿಗಳ ಇವರ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ನಾವು ಏನು ಮಾಡಿದ್ರು ಕೂಡ ಅದಕ್ಕೆ ವ್ಯವಸ್ಥೆಯನ್ನ ರೆಡಿ ಮಾಡಿರ್ತಾರೆ ಅನ್ನತಕ್ಕಂಥ ಒಂದು ನಂಬಿಕೆ ಇರಲಿತ್ತು. ಆ ನಂಬಿಕೆ ಇವತ್ತು ಕುಸಿದು ಬಿತ್ತೋಯ್ತು. ಎಸ್ 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 ಇದು ಮುನೀರ್ ಕಟ್ಟಿಪಳ್ಳ ಅವರೇ, ಈಗ ಇಲ್ಲಿ ವಿದೇಶ ಅಂದರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಈ ವಿಚಾರವಾಗಿ ಏನು ಮತ್ತು ಧರ್ಮ ಅಥವಾ ಮತೀಯ ಒಂದು ಸಾಮರಸ್ಯದ ವಿಚಾರವಾಗಿ ಭಾರತ ತುಂಬ ಕಳಪೆಯಾದಂಥ ಒಂದು ಪ್ರದರ್ಶನವನ್ನು ಕೊಡ್ತಾ ಉಂಟು ಅಂತ ಅನೇಕ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡೋದನ್ನು ನಾವು ನೋಡಿದ್ದೇವೆ. ಅದು ಬ್ರಿಟನ್ ಇರ್ಬೋದು, ಅಮೇರಿಕಾ ಇರ್ಬೋದು, ಅಥವಾ ಕೆನಡಾ ಇರ್ಬೋದು, ಇವರೆಲ್ಲ ಅಲ್ಲಿನ ಪಾರ್ಲಿಮೆಂಟ್ನಲ್ಲಿ ಕೂಡ ಮಾತಾಡಿದ್ದಾರೆ. ಸೊ ಈಗ ನಡೆದಿರುವಂಥ ಈ ಘಟನೆಯ ಸಂದರ್ಭದಲ್ಲಿ ಒಂದು ಕಡೆ ಇಡೀ ಗಲ್ಫ್ ರಾಷ್ಟ್ರಗಳು ಮತ್ತು ಜಗತ್ತಿನ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ಧ್ವನಿ ಎತ್ತಿರುವಂಥದ್ದು ನೀವು ಪ್ರಸ್ತಾಪ ಮಾಡಿದಾಗೆ. ಯಾಕಂತ ಹೇಳಿದ್ರೆ ದೇಶದ ಒಳಗಡೆ ಇವರು ಎಷ್ಟು ಮಾತಾಡಿದರು ಅಂದರೆ BJPಯವರು ಧರ್ಮದ ನೆಲೆಯಲ್ಲೇ ಇಟ್ಕೊಂಡು ಟೀಕೆ ಮಾಡಿದರೂ ಕೂಡ ಅದಕ್ಕೆ ಅವರು ಏನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಜಗತ್ತಿನ ದೇಶಗಳೆಲ್ಲ ಮಾತನಾಡಿದಾಗ ಸಹಜವಾಗಿ ಒಂದು ಪಕ್ಷದ ಏನು ಅಭಿಪ್ರಾಯವನ್ನು ಮಂಡಿಸಿದವರನ್ನು ಕೂಡ ವಜಾ ಮಾಡ್ತಾರೆ, ಅಥವಾ ಆನಂತರ ಬೇಕಾದರೆ ಸಾರಿ ಕೂಡ ಕೇಳ್ತಾರೆ ಅಂತ. ಅಂದರೆ ಜಾಗತಿಕ ಮಟ್ಟದಲ್ಲಿ ಬಂದಿರುವಂಥ ಈ ಪ್ರತಿಕ್ರಿಯೆ ಎಲ್ಲೋ ಒಟ್ಟು ಬಿಜೆಪಿಗೆ ಒಂದು BJPಯ ಆಡಳಿತ ನಡೆಸುವವರಿಗೂ ಮತ್ತು ಪಕ್ಷವಾಗಿ BJPಗೆ ಕೂಡ ಒಂದು ಭಾರಿ ದೊಡ್ಡ ಒಂದು ಮುಖಭಂಗ ಅಂತ ಅನಿಸುತ್ತಾ, ಅಥವಾ ಆ ರೀತಿಯ ಒಂದು ನಡೆ ಇದೆ ಅಲ್ವಾ? ಎಸ್ ಏನು ಹೇಳ್ತೀರಿ? ಖಂಡಿತ. ಒಂದು ನನ್ನ ಪ್ರಕಾರ ನರೇಂದ್ರ ಮೋದಿ ಅತ್ಯಂತ ಒಬ್ಬ ದುರ್ಬಲ ನಾಯಕ. ಇವರು 56 ಇಂಚು ಎದೆ ವಿಶ್ವಗುರು ಅಂತೆಲ್ಲ ಬಿಲ್ಡಪ್ ಕೊಟ್ಟಿರ್ಬೋದು, ಆದ್ರೆ ವಿಶ್ವದಲ್ಲಿ ಅಥವಾ ಜಾಗತಿಕವಾಗಿ ನೋಡಿದ್ರೆ ನರೇಂದ್ರ ಮೋದಿಯಿಂದಾಗಿ ಭಾರತ ದೇಶಕ್ಕೆ ಗೌರವ ಸಿಕ್ಕಿದ್ದು ನನಗೆ ಎಲ್ಲೂ ಕಾಣಿಸ್ಲಿಲ್ಲ ಇಷ್ಟರವರೆಗೆ, ಅವರ 8 ವರ್ಷದ ಅವಧಿ ಉದ್ದಕ್ಕೂ. ಅದರ ಬದಲಿಗೆ ಭಾರತಕ್ಕೆ ಒಂದು ಮಾನ್ಯತೆ ಏನಿದೆ ಜಾಗತಿಕವಾಗಿ, ಸ್ವಾತಂತ್ರ್ಯ ಬಂದ ನಂತರ ನೆಹರು ಕಟ್ಟಿದಂತ ಭಾರತ, ಆ ಅಲಿಪ್ತ ನೀತಿಗಳು, ಆ ನಂತರ ಬಂದಂತ ಬೇರೆ ಬೇರೆ ಸರ್ಕಾರಗಳು, ಅದು ಸಂಯುಕ್ತಾಂಗ ಸರ್ಕಾರಗಳಿರ್ಬೋದು ಅಥವಾ ಬೇರೆ ಬೇರೆ ದೇವೇಗೌಡರವರೆಗೂ ಕೂಡ ಈ ದೇಶವನ್ನು ಮುನ್ನಡೆಸಿದವರು ಒಂದು ಭಾರತಕ್ಕೆ ಒಂದು ಜಾಗತಿಕವಾದಂತ ಒಂದು ಸ್ವರೂಪವನ್ನು ಕೊಟ್ಟರು. ಆ ಒಟ್ಟಾರೆ ಮೊತ್ತ ನರೇಂದ್ರ ಮೋದಿಗೆ ಒಬ್ಬ ಪ್ರಧಾನಿಯಾಗಿ ಗೌರವ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಲ್ಲಿ ಸಿಕ್ಕಿದೆಯೇ ಹೊರತು ಇವರ ಸಾಧನೆಯಿಂದಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಒಂದು ನಿಮಿಷ ಮುನ್ನೀರವರೇ, ಈ ನಡುವೆ ನಮ್ಮ ಜೊತೆಗೆ BJP ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸುದರ್ಶನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಎಸ್, ತಾಂತ್ರಿಕ ಅಡಚಣೆ ಆಗಿದೆ. ಎಸ್, ಮುಂದುವರಿಸಿ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋಕ್ಕಿಂತ ಮುಂಚೆ ನಿಮ್ಗೆ ನೆನಪಿರ್ಬೋದು, ನನಗೂ ನೆನಪಿದೆ, ಕೆಲವರಿಗೆ ಮರೆತಿರ್ಬೋದು, ಅಮೆರಿಕಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಲ ಪ್ರಯತ್ನ ಪಟ್ಟರು. ಗುಜರಾತ್ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಪ್ರವಾಸ ಹೋಗ್ಲಿಕ್ಕೆ ಎಷ್ಟು ಸಲ ಪ್ರಯತ್ನ. ನನ್ನ ನೆನಪಿನ ಪ್ರಕಾರ 3 ಬಾರಿ ಅವರ ವೀಸಾ ತಿರಸ್ಕರಿಸಲ್ಪಟ್ಟಿದೆ. 3 ಬಾರಿ. ಕೊನೆಗಂತೂ ಪಾರ್ಲಿಮೆಂಟ್ ಚುನಾವಣೆ ಹತ್ತಿರ ಇರುವಾಗ ಒಂದ್ಸಲ ಪ್ರಯತ್ನ ನಡೀತು. ಆವಾಗ ಸ್ವತಃ ರಾಜನಾಥ್ ಸಿಂಗ್ ಅಮೆರಿಕದಲ್ಲಿ ಬಹಳ ಗಂಭೀರವಾಗಿ BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ಅವರಿಗೊಂದು ವೀಸಾ ಕೊಡಿಸಬೇಕು ಅಮೆರಿಕ ಪ್ರವಾಸಕ್ಕೆ ಗುಜರಾತ್ ಮುಖ್ಯಮಂತ್ರಿಯಾಗಿ. ಯಾಕಂದ್ರೆ ಅವ್ರಿಗೊಂದು ಇಮೇಜ್ ಅನ್ನ ಬಿಲ್ಡಪ್ ಮಾಡಬೇಕಿತ್ತು BJP. ಆವಾಗ್ಲೂ ಕೂಡ ಅಮೆರಿಕ ಅವರನ್ನ ಗುಜರಾತ್ ನಲ್ಲಿ ನಡೆದಂತಹ ಕೋಮು ಗಲಭೆ, ಗುಜರಾತ್ ನರಮೇಧ ಏನಿದೆ ಆ ಹಿನ್ನೆಲೆಯಲ್ಲಿ ಅವರಿಗೆ ವೀಸಾ ಕೊಡ್ಲಿಕ್ಕೆ ಅಮೆರಿಕ ಪ್ರವೇಶಕ್ಕೆ ಅವಕಾಶ ನಿರಾಕರಿಸಿದ್ದನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನರೇಂದ್ರ ಮೋದಿಗೆ ಆನಂತರ ಅಮೆರಿಕಕ್ಕೆ ಅವರು ಹೋದ್ರು. ನನ್ನಂತವರಾಗಿದ್ರೆ ಖಂಡಿತ ಹೋಗ್ತಾ ಇರ್ಲಿಲ್ಲ, ಪ್ರಧಾನಿ ಆದ್ಮೇಲೆ ಖಂಡಿತ ಹೋಗ್ತಾ ಇರ್ಲಿಲ್ಲ. ನಾನು ಹೇಳ್ತೀನಿ, ನಮ್ಮನ್ನೆಲ್ಲಿ ರಿಜೆಕ್ಟ್ ಮಾಡಿದಾರ ಅವರ ಮನೆಗೆ ನಾವು ಕುಟುಂಬದ ಮನೆಗೆ ಹೋಗಿರ್ಬೋದು, ಸಣ್ಣದಿಲ್ಲ ಅವನ ಸ್ವಾಭಿಮಾನ ನಮ್ಗಿದೆ. ಎಲ್ಲಿ ನಮ್ಗೆ ಅವಮಾನ ಆಗಿದೆ ಆ ಮನೆಗಳಿಗೆ ನಾವು ಊರಲ್ಲಿ ಆಗಿರ್ಬೋದು ನೆಂಟರಲ್ಲಿ ಹೋಗೋದಿಲ್ಲ. ಆದ್ರೆ ಇವರ ಪ್ರಧಾನಿ ಆದ ತಕ್ಷಣವೇ ಮತ್ತೆ ಅಮೆರಿಕಕ್ಕೆ ಹೋಗೋ ಪ್ರಯತ್ನವನ್ನು ಪಟ್ಟರು. ಆಮೇಲೆ ಅವರು ಗೌರವ ಸಿಕ್ಕಿದೆ. ನಾವು ಹೇಳಿದ್ದು ದೇಶ ಅನ್ನೋ ಕಾರಣಕ್ಕಾಗಿ, ಭಾರತ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಗೌರವ ಸಿಕ್ಕಿದೆ. ಆದ್ರೆ ಇವತ್ತು ಆ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ. ಇವತ್ತು ಇವರನ್ನ ಪ್ರಶ್ನೆ ಮಾಡಿದಂತ ದೇಶಗಳಲ್ಲಿ ಯಾವುದು? ಕತಾರ್, UAE, ಸೌದಿ ಅರೇಬಿಯಾ, ಯಾವ್ದಾದ್ರೂ ಒಂದು ಡೆಮಾಕ್ರೆಟಿಕ್ ರಾಷ್ಟ್ರಗಳು. ಎಲ್ಲಾದ್ರೂ ಕೂಡ ಒಂದು ಚುನಾಯಿತ ಸರ್ಕಾರ ಇದೆಯಾ?
ಎಲ್ಲ ರಾಜಪ್ರಭುತ್ವಗಳು. ಅಂತ ರಾಜಪ್ರಭುತ್ವಗಳ ಮುಂದೆ, ಅದು ಕೂಡ ಸಣ್ಣ ಪುಟ್ಟ ದೇಶಗಳ ಮುಂದೆ ಕೈಕಟ್ಟಿ ನಿಂತು ನಮ್ಮ ರಾಯಭಾರಿಗಳು ಅಲ್ಲಿ ಉತ್ತರ ಕೊಡುವಂತ ಸ್ಥಿತಿ ಬಂತಲ್ಲ ಸರ್. ಎಷ್ಟು ದೊಡ್ಡ ಅವಮಾನ ನಮ್ಗೆ ಇದು, ಎಷ್ಟು ದೊಡ್ಡ ಅವಮಾನ. ಯಾರು ಮಾಡಿದ್ದು? ಈಗ ನೂಪುರ್ ಶರ್ಮಾ ನವೀನ್ ಜಿಂದಾಲನ ಕಿತ್ತು ಬಿಸಾಕಿರ್ಬೋದು, ಅದು ಪ್ರಶ್ನೆ ಅಲ್ಲ. ಅವರು ಯಾರು? ಬಿಜೆಪಿ ವಕ್ತಾರರು, ರೆಡಿ ಮಾಡಿದಂತ ಸಿದ್ಧಪಡಿದ ಸ್ಕ್ರಿಪ್ಟ್ಗಳನ್ನ ಮಾತಾಡುವವರು. ಈ ರೀತಿಯಾಗಿ ಒಂದು ದೇಶಕ್ಕೆ ಅವಮಾನಕರವಾದಂತಹ ಸನ್ನಿವೇಶವನ್ನು ಇವತ್ತು ಬಿಜೆಪಿ ಮತ್ತು ನರೇಂದ್ರ ಮೋದಿ ನೇತೃತ್ವದ ಈ ಪಕ್ಷ ಮತ್ತು ಸರ್ಕಾರಗಳು ನಿರ್ಮಾಣ ಮಾಡಿದೆ. ನಾನು ಹೇಳುವಂತಹದ್ದು, ಈಗ ಕತಾರ್ನ ಮುಂದೆ ನೀವು ಮಾತಾಡಿದ್ದು, ಜಾಗತಿಕವಾಗಿ ಕೊಟ್ಟಿರುವಂತಹ ಸ್ಪಷ್ಟೀಕರಣ ಕರೆಕ್ಟ್ ಇದೆ. ಇದು ಎಲ್ಲಾ ಧರ್ಮಗಳಿಗೆ ಒಂದು ಗೌರವವನ್ನ, ಸಮಾನತೆಯನ್ನು ಕೊಡುವಂತ ದೇಶ, ಎಲ್ಲಾ ಧರ್ಮವನ್ನು. ಯಾಕೆ ಮಲಯಾಳಿಯಲ್ಲಿ ನಿಮ್ಮದೇ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅದನ್ನು ಮಾತಾಡಲ್ಲ? ನಮ್ಮ ಮಂಗಳೂರಿನ ಮಲಳಿ ಗ್ರಾಮದಲ್ಲಿ ಒಂದು ಮಸೀದಿ ನವೀಕರಣಕ್ಕಾಗಿ ಹೊಡೆದಾಕಿದ್ದಾರೆ, ನೀವು ಇವತ್ತು ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಏನೇನೋ ಸರ್ಕಸ್ ಮಾಡ್ತಾ ಇದ್ರಿ. ನಿಮ್ಮದೇ ಬಿಜೆಪಿ ಪಕ್ಷದ ಒಬ್ಬ ಶಾಸಕ, ಸ್ಥಳೀಯ ಶಾಸಕ ಭರತ್ ಶೆಟ್ಟಿ ಅಲ್ಲಿ ಹೋಗಿ ಅದು ಕಟ್ಟಲಾರದ ರೀತಿ ಎಲ್ಲ ವಾತಾವರಣ ಸೃಷ್ಟಿ ಮಾಡ್ತಾ ಇದಾರಲ್ಲ. ಕತ್ಯಾರ್ನಲ್ಲಿ ಒಂದು ಮಾತಾಡ್ತೀರಿ, ಮಂಗಳೂರಿನ ಮಣೆಯಲ್ಲಿ ಒಂದು ಮಾತಾಡ್ತೀರಿ, ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಂದು ಮಾತಾಡ್ತೀರಿ, ದೆಹಲಿಯಲ್ಲಿ ಕೂತ್ಕೊಂಡು ಇನ್ನೊಂದು ಮಾತಾಡ್ತೀರಿ. ಇದು ಭಾರತ ದೇಶದ ಗತಿ ಎಲ್ಲಿಗೆ ತಂದ್ರಿ ನೀವು? ಈ ಒಟ್ಟಾರೆ ಬಿಜೆಪಿಯ ಅಧಿಕಾರದಾಹ ಮತ್ತು ಅವರ ಇಡನ್ ಅಜೆಂಡಾಗಳೇನಿದೆ, ಯಾರ ಕೈಯಲ್ಲಿ ಅಧಿಕಾರ ಇರಬೇಕು, ಯಾವ ವರ್ಣದ ಕೈಯಲ್ಲಿ ಅಧಿಕಾರ ಇರಬೇಕು, ಯಾವ ವರ್ಗದ ಕೈಯಲ್ಲಿ ಅಧಿಕಾರ ಇರಬೇಕು, ಅದಕ್ಕಾಗಿ ಏನೇನು ಮಾಡಬೇಕು ಅನ್ನುವಂಥ ಒಂದು ಇದೆಯಲ್ಲ ಸ್ಟ್ರಾಟಜಿ, ಅದಕ್ಕಾಗಿ ಅವರು ಹಿಡಿದಂತ ಎಲ್ಲಾ ಅಡ್ಡದಾರಿಗಳು ಇವತ್ತು ಭಾರತ ದೇಶಕ್ಕೆ ಇವತ್ತು ತೊಡರುಗಾಲಾಗಿ ವಿಶ್ವದಲ್ಲಿ ನಿಲ್ತಾ ಇದೆ. ಅದರ ಪರಿಣಾಮ ನಾವು ಅನುಭವಿಸ್ತೇವೆ. ಎಸ್ 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 ಇದು ಗಣೇಶ್ ಪೂಜಾರಿ ಅವರೇ, ಜಾಗತಿಕವಾಗಿ ಭಾರತಕ್ಕೆ ಭಾರತದೊಂದು ಭಾರತೀಯ ಅಸ್ಮಿತೆ ಅಂತ ಉಂಟಲ್ವಾ, ಅದಕ್ಕೆ ಭಾರಿ ದೊಡ್ಡ ಮಟ್ಟಿಗೆ ಒಂದು ಪ್ರಶ್ನೆಗಳು ಬರ್ತಾ ಉಂಟು ಅಂತ ಮುನೀರ್ ಅವರು ಎತ್ತಿರುವಂತಹ ಈ ಒಂದು ವಿಚಾರ ಏನು ಹೇಳ್ತೀನಿ ನೋಡಿ. ಅದೇ ನಾನು ಮೊದಲು ಹೇಳಿದೆ, ನಮ್ಮ ದೇಶದ ಆಳ ಅಧ್ಯಯನ ಇವರಿಗೆ ಗೊತ್ತಿಲ್ಲ. 4.25 ಕೋಟಿ ಜನ ವಿದೇಶದಲ್ಲಿ ನಮ್ಮ ಭಾರತೀಯರಿದ್ದಾರೆ. 4.25 ಕೋಟಿ ಜನ ಅಂತ ಹೇಳಿದ್ರೆ ಮುನೀರ್ ಕಾಟಿಬ್ಲಾತ್ ನನ್ನ ಕುಟುಂಬದಲ್ಲಿ 11-12 ಜನ ಇರ್ತಾರೆ. ನೀವು ಲೆಕ್ಕ ಹಾಕಿ, 4.25 ಕೋಟಿ ಜನಕ್ಕೆ 10 ಜನ ಸೇರಿದ್ರೆ 40 ಕೋಟಿ ಜನರ ಕುಟುಂಬವನ್ನು ನಡೆಸ್ತಕ್ಕಂತಹ ವ್ಯವಸ್ಥೆ ಜಾಗತಿಕ ವ್ಯವಸ್ಥೆಯಲ್ಲಿ ಆಗ್ತದೆ. ಇಂತಹ ಒಂದು ವ್ಯವಸ್ಥೆಯ ಲೆಕ್ಕಾಚಾರ ಗೊತ್ತಿಲ್ಲದೆ ಒಂದು ದೇಶವನ್ನು ಆಳುವುದು ಬಹಳಷ್ಟು ನಿರ್ಲಕ್ಷ್ಯ ಮತ್ತು ಅದು ಯೋಗ್ಯತೆ ಇಲ್ಲದಂತ ಒಂದು ಸರ್ಕಾರ. ಎಸ್ ಈ ನಡುವೆ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಹಿರಿಯ ಪತ್ರಕರ್ತರಾಗಿರುವಂತಹ ದಿನೇಶ್ ಅಮೀನ್ ಮಟ್ಟು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಈಗ ಟ್ರೋಲ್ ಮಾಡುವವರು ಇಷ್ಟು ವರ್ಷಗಳ ಕಾಲ ಅದು ಕಾಂಗ್ರೆಸ್ ನಾಯಕರನ್ನು ಅಥವಾ ಕಮ್ಯುನಿಸ್ಟ್ ನಾಯಕರನ್ನು ಟ್ರೋಲ್ ಮಾಡ್ತಾ ಇದ್ರು ರಾತ್ರಿ ಹಗಲೆನ್ನದೆ. ಈಗ ನಾವು ನಿನ್ನೆಯಿಂದ ನೋಡ್ತಾ ಇದ್ದೇವೆ, ಸ್ವತಃ ಬಿಜೆಪಿ ಕಾರ್ಯಕರ್ತರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದೇನೋ ಇಬ್ಬರು ಅವರ ವಕ್ತಾರರನ್ನು ದಿಲ್ಲಿಯಲ್ಲಿ ವಜಾ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನೇರವಾಗಿ ಪ್ರಧಾನಿ ಮೋದಿಯ ವಿರುದ್ಧ ಟ್ರೋಲ್ ಮಾಡ್ತಾ ಇದ್ದಾರೆ, ಪಕ್ಷದ ಹೈಕಮಾಂಡ್ ವಿರುದ್ಧ ಟ್ರೋಲ್ ಮಾಡ್ತಾ ಇದ್ದಾರೆ, ಮೋದಿ ಮೌಲಾನಾ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯ ಒಂದು ಟ್ರೋಲ್ ಮತ್ತು ಈ ರೀತಿಯ ಒಂದು ಸನ್ನಿವೇಶ ಸೃಷ್ಟಿಯಾದ ವಿಚಾರದಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಇದರ ಅಂತ್ಯ ಹೀಗೆ ಆಗ್ಬೇಕಿತ್ತು. ಒಂದು ಮಾತಿದೆ, ಚಪ್ಪಾಳೆಯಿಂದ ಹುಟ್ಟುವ ನಾಯಕತ್ವ ಚಪ್ಪಾಳೆಯಿಂದಲೇ ಸಾಯುತ್ತೆ. ಆ ರೀತಿ ಜನರ ಪ್ರೀತಿಯನ್ನ ಗಳಿಸಿ ನಾಯಕರು ಹುಟ್ಟಬೇಕು, ನಾಯಕತ್ವ ಹುಟ್ಟಬೇಕು, ಪಕ್ಷ ಹುಟ್ಟಬೇಕು, ಸಂಘಟನೆ ಹುಟ್ಟಬೇಕು, ಜನರ ಪ್ರೀತಿ ಗಳಿಸಿ ಅವರ ವಿಶ್ವಾಸ ಗಳಿಸಿ ಹುಟ್ಟಬೇಕು. ಈ ರೀತಿ ಅಡ್ಡ ಮಾರ್ಗದ ಮೂಲಕ, ಟ್ರೋಲ್ ಮೂಲಕ, ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಗಳನ್ನು ಮಾಡಿ, ಫೇಕ್ ನ್ಯೂಸ್ ಗಳನ್ನು ಹರಡಿ, ಇದರ ಮೂಲಕ ಹುಟ್ಟುವ ನಾಯಕತ್ವ ಇರ್ಲಿ, ಇಲ್ಲದಿದ್ದರೆ ಸಂಘಟನೆ ಇರ್ಲಿ, ಪಕ್ಷ ಇರ್ಲಿ, ಕೊನೆಗೆ ಅಲ್ಪಾಯುಷಿಯಾಗಿ ಅದು ಸಾಯುತ್ತೆ. ಸೊ ಭಾರತದಲ್ಲಿ ಅಂತದೊಂದು ಟ್ರೆಂಡ್, ರಿವರ್ಸ್ ಟ್ರೆಂಡ್ ಶುರುವಾದಾಗೆ ಕಾಣುತ್ತೆ. ಅದರಿಂದ ಇದೊಂದು ಎಲ್ಲಾ ದುಷ್ಟ ವಿಚಾರಗಳ ಅಂತೆ ಈ ಕೋಮುವಾದ ಇದೆಯಲ್ಲ, ಅದು ಕೂಡ ಒಂದು ಹುಲಿ ಸವಾರಿನೇ. ಹುಲಿ ಸವಾರಿ ಹತ್ತಿದ ಮೇಲೆ ಅದು ಕೆಳಗೆ ಇಳಿಲಿಕ್ಕೆ ಆಗುದಿಲ್ಲ. ಕೆಳಗೆ ಇಳಿದ ಕೂಡಲೇ ಹುಲಿ ಅದನ್ನು ತಿಂದು ಬಿಡುತ್ತೆ. ಅದರಿಂದ ಇವತ್ತು ಇವರು ಹುಲಿ ಸವಾರಿ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, ಬಹಳ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಅದರ ಎಕ್ಸ್ಪೈರಿ ಡೇಟ್ ಆಗ್ತಾ ಇದೆ. ಈ ಎಕ್ಸ್ಪೈರಿ ಡೇಟ್ ಆದಾಗ ಇವರಿಗೆ ಗೊತ್ತಾಗುತ್ತೆ, ನಾವು ಹುಲಿ ಸವಾರಿ ಮಾಡ್ತಾ ಇದ್ದೇವೆ, ಇದರಿಂದ ಕೆಳಗೆ ಇಳಿಯದೆ ನಮ್ಗೆ ಬೇರೆ ದಾರಿ ಇಲ್ಲ ಅಂತ. ಕೆಳಗೆ ಇಳಿದಾಗ ಇಂಥ ಅನಾಹುತಗಳಾಗುತ್ತೆ. ಇವತ್ತು ನೂಪುರ್ ಶರ್ಮಾ ಆಗ್ಲಿ, ಇಲ್ಲದಿದ್ರೆ ನವೀನ್ ಜಿಂದಾಲ್ ಆಗ್ಲಿ, ಇವರಿಬ್ಬರು ಮಾತ್ರ ಅಲ್ಲ, ಇಂಥ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಟ್ರೋಲರ್ಗಳನ್ನ ಹುಟ್ಟಾಕಿದ್ರು.
ಈ ಕರ್ನಾಟಕದಲ್ಲಿ ಒಬ್ಬ ಟ್ರೋಲರ್ ಅನ್ನ ಪಠ್ಯ ಸಮಿತಿಯ ಅಧ್ಯಕ್ಷನನ್ನಾಗೆ ಮಾಡಿದ್ರು. ಈಸ್ ನಥಿಂಗ್ ಬಟ್ ಟ್ರೋಲರ್. ಯಾರು ಇವತ್ತು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ರೋಹಿತ್ ಚಕ್ರತೀರ್ಥ ಎನ್ನುವನ ಬಗ್ಗೆ. ಅವನು ಕೂಡ ಒಬ್ಬ ಟ್ರೋಲರ್. ಇವತ್ತು ಅವನನ್ನು ಎಷ್ಟು ದಿನ ಅವನನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾರೆ ಗೊತ್ತಿಲ್ಲ. ಒಂದ್ ದಿವಸ ಅವ್ರ ಕೆಳಗೆ ಹಾಕ್ತಾರೆ. ಈಗ ಹಂತವಾಗಿ ಹಾಕೋ ಪರಿಸ್ಥಿತಿ ಬಂದಿದೆ, ಹಾಕ್ತಾರೆ. ಅದರಿಂದ ಟ್ರೋಲರ್ ಗಳನ್ನ ಇಟ್ಕೊಂಡು ಇವರು ಪಕ್ಷ ಕಟ್ಟಲಿಕ್ಕೆ ಹೋದ್ರೆ ಅದರ ಅಂತ್ಯ ಇದೇ ರೀತಿ ಆಗ್ತಾ ಇದೆ. ಇದು ಎಲ್ರಿಗೂ ಅದರ ತಳಮಟ್ಟದಲ್ಲಿರುವ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಇದೊಂದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಳ್ಬೋದು. ನಮ್ಮ ಕರಾವಳಿಯಲ್ಲಿ ನೋಡಿದ್ರೆ ಜೈಲಿಗೆ ಹೋಗೋರು ಯಾರೋ, ಅಧಿಕಾರ ಅನುಭವಿಸೋರು ಯಾರೋ, ಈ ದೊಡ್ಡ ದೊಡ್ಡ ನಾಯಕರ ಮಕ್ಕಳುಗಳೆಲ್ಲ ಉನ್ನತ ಶಿಕ್ಷಣ ಪಡೆದು ದೇಶ ವಿದೇಶಗಳಲ್ಲಿ ಆರಾಮಾಗಿದ್ದಾರೆ. ಈ ಬೇರೆ ಬೇರೆ ಕಾಲಾಳುಗಳಾಗಿ ಫುಟ್ ಸೋಲ್ಜರ್ಗಳಾಗಿ ಪಕ್ಷಕ್ಕಾಗಿ ಟ್ರೋಲ್ ಮಾಡ್ತಾ ಇದ್ದವರು, ದ್ವೇಷ ಹರಡ್ತಾ ಇರುವವರು ಕೊನೆಗೆ ಜೈಲು ಪಾಲಾಗಿ ಕೊನೆಗೆ ಯಾರಿಗೂ ಗತಿ ಇಲ್ಲದೆ ಈಗ ನೀವು ಕರಾವಳಿಯ ಉದಾಹರಣೆ ತೆಗೆದು ನೋಡಿ. ಸತ್ಯಜಿತ್ ಸುರತ್ಕಲ್ ಅಂತವ್ರು ಇವತ್ತು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಹೇಳಿದ್ರಲ್ಲ, ಒಂದು ದಿನ ಶರಣ್ ಪಂಪೆಯಲ್ಲಿಗೂ ಇದೇ ರೀತಿ ಆಗುತ್ತೆ ಅಂತ. ಅದರಿಂದ ಇದೇನೋ ಆಶ್ಚರ್ಯ ಏನಲ್ಲ. ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ. ಸ್ವಲ್ಪ ಕಾಲ ವಿಳಂಬ ಆಗ್ಬೋದು, ಆದ್ರೆ ಕೆಟ್ಟದಕ್ಕೆ ಅಂತ್ಯ ಆಗ್ಬೇಕು. ಸುಳ್ಳುಗಳಿಗೆ, ಕೆಟ್ಟತನಕ್ಕೆ, ದುಷ್ಟತನಕ್ಕೆ ಒಂದು ಅಂತ್ಯ ಆಗ್ಬೇಕು. ಅದು ಶುರುವಾದಾಗೆ ಕಾಣುತ್ತೆ. ಈಗ ನೂಪುರ್ ಶರ್ಮಾ ಅವರು ಬಹಳ ವೆಲ್ ಎಜುಕೇಟೆಡ್ ಒಂದು ಲೇಡಿ. ಅವರನ್ನ ಈ ಟ್ರೋಲ್ ಹಂತಕ್ಕೆ ನಿಲ್ಲಿಸಿದವರು ಯಾರು ಅಂದ್ರೆ, ಈಗ ನೀವು ಮುಖ್ಯಮಂತ್ರಿ ಆಗುವ ಮೊದಲು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಚುನಾವಣಾ ಪ್ರಚಾರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಲ್ಲಿಂದ ಇನ್ಸ್ಪಿರೇಷನ್ ತಗೊಂಡಿದ್ದಾರೆ ಅಂತ. ಇವತ್ತು ಒಬ್ಬ ನೂಪುರ್ ಶರ್ಮನ, ಒಬ್ಬ ನವೀನ್ ಜಿಂದಾಲ್ ಅನ್ನು ತೆಗಿಬಹುದು, ಆದ್ರೆ ಪ್ರಧಾನಿ ಮತ್ತು ಭಾರತೀಯ ಜನತಾ ಪಕ್ಷದ ಉನ್ನತ ನಾಯಕರ ಇದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಚುನಾವಣಾ ಕಾಲದಲ್ಲಿ ನೋಡಿದ್ರಿ, ಗುಜರಾತ್ ಚುನಾವಣೆಯ ಕಾಲದಲ್ಲಿ ಇರ್ಬೋದು, ಲೋಕಸಭಾ ಚುನಾವಣೆ ಕಾಲದಲ್ಲಿ ಇರ್ಬೋದು, ಅವರು ಬಳಸುವ ಭಾಷೆ ಯಾವುದು ಅಂತ. ನಾವು ಮತ್ತು ನೀವು, ಮಸೀದಿ ಮಂದಿರ, ಆಮೇಲೆ ಸ್ಮಶಾನ ಮತ್ತು ಕಬರ್ಸ್ಥಾನ, ಇದನ್ನೆಲ್ಲ ಮಾತಾಡಿದ ಚುನಾವಣಾ ದಿನಗಳಲ್ಲಿ ಇದನ್ನೆಲ್ಲ ಮಾತಾಡಿದ್ದಾರೆ. ಈ ನೂಪುರ್ ಶರ್ಮಾ ಅಂತವರು ಸ್ವಲ್ಪ ಮುಂದಕ್ಕೆ ಹೋಗಿ ಪ್ರವಾದಿ ಬಗ್ಗೆ ಮಾತಾಡಿದ್ದಾರೆ. ಈಗ ಅಂತಾರಾಷ್ಟ್ರೀಯ ಒತ್ತಡ ಬಂದ ಕಾರಣಕ್ಕಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖಕ್ಕೆ ಮಸಿ ಬಳಿದುಕೊಂಡ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ವಿನ ಬೇರೆ ಏನೂ ಅಲ್ಲ. ಯಾಕಂದ್ರೆ ಇವತ್ತು ಈ ಟ್ರೋಲರ್ಗಳು ಬಾಯಿ ಬಂದ್ ಮಾಡಿದರೆ ಈ ಪಕ್ಷ ಉಳಿಯುವುದಿಲ್ಲ. ಆಮೇಲೆ ಇವತ್ತು ಇಡೀ ಪಕ್ಷ ಮತ್ತು ಸರ್ಕಾರ ಉಳ್ಕೊಂಡಿರೋದೇ ಈ ಟ್ರೋಲರ್ಗಳಿಂದಾಗಿ ನನ್ನ ಪ್ರಕಾರ. ಅದರಿಂದ ಇವತ್ತು ವಾಟ್ಸಪ್ ಗ್ರೂಪ್ಗಳ ಮೂಲಕ, ಟ್ವಿಟರ್ಗಳ ಮೂಲಕ, ಫೇಕ್ ಅಕೌಂಟ್ಗಳ ಮೂಲಕ ಇದು ನಡೀತಾನೆ ಇದೆ. ಇವರಿಗಾದ್ರೂ ಮುಖ ಕಾಣುತ್ತೆ. ನೂಪುರ್ ಶರ್ಮಾ ನಮಗೆ ಗೊತ್ತು, ನವೀನ್ ಜಿಂದಾಲ್ ಗೊತ್ತು. ಈ ಮುಖರಹಿತವಾದ ಫೇಸ್ಲೆಸ್ ಟ್ರೋಲರ್ಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಹುಟ್ಟಾಕಿದ್ದಾರೆ. ಇದೊಂಥರ ಭಸ್ಮಾಸುರನದ ರೀತಿ. ಕೊನೆಗೆ ಭಸ್ಮಾಸುರನ ಅಂತ್ಯ ಹೇಗಾಗಿದೆ ಅದೇ ರೀತಿ ಕೋಮುವಾದ ಮತ್ತು ಕೋಮುವಾದದ ಮೂಲಕ ಹುಟ್ಟಿದ ನಾಯಕತ್ವ ಕೂಡ ಅಂತ್ಯ ಆಗುತ್ತೆ. ಸರ್, ಈಗ ನೀವು ಹುಲಿ ಸವಾರಿ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಿದ್ರೆ, ಈಗ ಮೊನ್ನೆ ದಿವಸ RSS ಮುಖ್ಯಸ್ಥರು ಮೋಹನ್ ಭಾಗವತ್ ಅವರು ಎಲ್ಲಾ ದೇವಸ್ಥಾನಗಳ ಅಡಿಯಲ್ಲಿ ಶಿವಲಿಂಗವನ್ನು ಹುಡುಕಬೇಡಿ, ಮಸೀದಿಗಳ ಅಡಿಯಲ್ಲಿ ಶಿವಲಿಂಗವನ್ನು ಹುಡುಕಬೇಡಿ ಅಂತ ಒಂದು ಸಂದೇಶ ಕೊಡ್ಲಿಕ್ಕೆ ಹೋದ್ರಲ್ಲ. ಹೌದು, ಇದು ಕೂಡ ಏನಾಗಿದೆ ಅಂದ್ರೆ, ಈಗ ನೂಪುರ್ ಶರ್ಮಾ ಅವರು ಈ ರೀತಿ ಹೇಳಿಕೆ ಕೊಟ್ಟದ್ದು ಮೇ 27-28ಕ್ಕೆ. ಅದರ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದೆ. ಅದರ ಸೂಕ್ಷ್ಮಗಳು ಅವರಿಗೂ ಗೊತ್ತಾಗಿದೆ. ಅದರಿಂದ ಅವರು ಬಹಳ ಮುನ್ನೆಚ್ಚರಿಕೆಯಾಗಿ ಈ ಮಾತುಗಳನ್ನ ಆಡ್ತಾರೆ. ಆದ್ರೆ ಅದು ಆಕ್ಚುಲಿ ಈಗ RSS ಇರ್ಬೋದು, ಇವರ ಸಂಘ ಪರಿವಾರ ಇರೋದು ಮೂಲಭೂತವಾದ ಸಿದ್ಧಾಂತವನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಅವರು ನಾಳೆ ಈ ರೀತಿಯ ಆಗಾಗ ಆ ಕ್ಷಣದಲ್ಲಿ ಎದುರಾದ ಸಂಕಟಗಳಿಗೆ, ಆ ರೀತಿ ಎದುರಾದ ಒತ್ತಡಗಳಿಗೆ ಪಾರಾಗ್ಲಿಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಅದು ವಿನಾ ನನ್ನ ಪ್ರಕಾರ ಅದು ಅವರು ಪ್ರಜ್ಞಾಪೂರ್ವಕವಾಗಿ ಅವರಿಗೆ ಆದ ಒಂದು ಜ್ಞಾನೋದಯ ಅಂತ ನಾನಂತೂ ತಿಳ್ಕೊಂಡಿಲ್ಲ. ಅದರಿಂದ ಅವರು ಇವತ್ತು ಏನಾಗಿದೆ ಅಂದ್ರೆ, ಮೋಹನ್ ಭಾಗವತ್ ಇರ್ಲಿ, ನರೇಂದ್ರ ಮೋದಿ ಅವರು ಇರ್ಲಿ, ಇಲ್ಲದ್ರೆ ಅಮಿತ್ ಶಾ ಇರ್ಲಿ, ಅವ್ರು ಹೇಳಿದ್ರು ಈ ಟ್ರೋಲರ್ಗಳು ಕೇಳುವ ಸ್ಥಿತಿಯಲ್ಲಿಲ್ಲ. ಇವತ್ತು ಯಾಕೆ ಮೌಲಾನಾ ಮೋದಿ ಅಂತ ಅವರು ಟ್ರೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಇವರ ಮಾತು ಕೇಳುದಿಲ್ಲ. ಯಾಕಂದ್ರೆ ನಮ್ಮನ್ನು ಬಳಸ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ರಿ, ಈಗ ನಮ್ಮನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ದು. ರಕ್ಷಣೆ ಮಾಡ್ಲಿಕ್ಕೆ ಆಗದಿದ್ರೆ ನೀವು ಕೂಡ ಮೌಲಾನಾ ಮೋದಿ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಹುಲಿ ಸವಾರಿ ಅಂತ. ಹುಲಿಯಿಂದ ಕೆಳಗೆ ಇಳಿದು ಕೂಡಲೇ ಹುಲಿ ನಿಮ್ಮನ್ನು ತಿಂದು ಬಿಡುತ್ತೆ, ಅದು ಅಷ್ಟೇ. ಇವತ್ತು
ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವ್ರು ಹುಲಿ ಸವಾರಿ ಮಾಡುವಂಗಿಲ್ಲ, ಹುಲಿಯಿಂದ ಕೆಳಗಿಳಿಯುವಂಗಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು. ಎಸ್ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಹುಲಿ ಸವಾರಿಯ ನೀವು ಮಳಲಿಯ ವಿಚಾರವನ್ನು ಎತ್ತಿದ ಹಿನ್ನೆಲೆಯಲ್ಲಿ ಕೇಳುವಂಥದ್ದು. ಈಗ ಮೊನ್ನೆ ದಿವಸ ಇದೆ ಸಂಘ ಪರಿವಾರದ RSSನ ಮುಖ್ಯಸ್ಥರು ಹೇಳಿರುವಂಥದ್ದು, ಎಲ್ಲ ಮಸೀದಿಯ ಬಳಿಗೆ ಹೋಗಿ ನೀವು ಶಿವಲಿಂಗವನ್ನು ಹುಡುಕಾಡಬೇಡಿ ಅಂತ. RSSನಲ್ಲಿ ಸಾಮಾನ್ಯವಾಗಿರುವಂಥ ಒಂದು ಅವರ ಕಾರ್ಯಸೂಚಿ ಏನಂತ ಹೇಳಿದ್ರೆ ಮುಖ್ಯಸ್ಥರು ಹೇಳಿದ್ದನ್ನು ಪಾಲಿಸಬೇಕು ಅಂತ. ಸೊ ಈಗ ಮಳ್ಳಲಿಯ ವಿಚಾರಕ್ಕೆ ಬರುವಾಗ ನೀವು ಭರತ್ ಶೆಟ್ಟಿಯನ್ನು ಉಲ್ಲೇಖ ಮಾಡಿದಿರಿ. ಜನರನ್ನು ಸೌಹಾರ್ದತೆಯ ವಿಚಾರಕ್ಕೆ ಒಟ್ಟುಗೂಡಿಸುವ ಬದಲು ಅಲ್ಲೇನೋ ಒಂದು ಸಣ್ಣ ಒಂದು ಉದ್ವಿಗ್ನತೆಗೆ ಕಾರಣಕರ್ತರಾದರು ಅಂತ. ಈಗ ಸಂಘ ಪರಿವಾರನೇ ಈ ರೀತಿಯ ಒಂದು ಸಂದೇಶ ಕೊಟ್ಟಿರುವ ಸಂದರ್ಭದಲ್ಲಿ ಇವರು ಅದನ್ನು ಸ್ಥಳೀಯ ಕಾರ್ಯಕರ್ತರು, ಸ್ಥಳೀಯ ನಾಯಕರು, ಸ್ಥಳೀಯ MLAಗಳು ಈಗೇನು ಮಾಡ್ತಾರೆ ಅಂತ. ಅಲ್ಲ, ಒಂದು ಭಾಗವತರು ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನುವಂಥದ್ದು ಬೇರೆ ಪ್ರಶ್ನೆ ಇದೆ. ಎಲ್ಲಾ ಮಸೀದಿಗಳಲ್ಲಿ ಹುಡುಕಬೇಡಿ, ಕೆಲವು ಮಸೀದಿಗಳಲ್ಲಿ ಹುಡುಕಿ ಅಂತೂ ಇರ್ಬೋದು, ಅದರ ಅರ್ಥ ಗೊತ್ತಿಲ್ಲ. ಇರ್ಲಿ, ಎಲ್ಲಾ ಮಸೀದಿಗಳಲ್ಲಿ ಹುಡುಕೋದು ಬೇಡ ಅಂತ ಹೇಳಿದ್ರು ಕೂಡ ಇವರು ಭಾಗವತರಲ್ಲಿ ಹೇಳಿರ್ಬೋದು. ಅವರಿಗೆ ಗೊತ್ತಿದೆ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್, ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಕೂಡ ರಷ್ಯಾ ಯುಕ್ರೇನ್ ಯುದ್ಧದ ನಂತರ ಬೇರೆ ಸೂಕ್ಷ್ಮವಾಗಿರುವಂತಹ ಸಂದರ್ಭಗಳಲ್ಲಿ ಅದೆಲ್ಲವನ್ನ ಇಂಡಿಯಾ ನಿಭಾಯಿಸಬೇಕು. ಇಂಡಿಯಾ ಶ್ರೀಲಂಕಾ ತರನೋ ಅಥವಾ ಸೋಮಾಲಿಯಾ ತರನೋ ಅಥವಾ ಇನ್ಯಾವುದೋ ಮಾಲ್ಡೀವ್ಸ್ ತರನೋ ಒಂದು ಸಣ್ಣ ಪುಟ್ಟ ರಾಷ್ಟ್ರ ಏನಲ್ಲ. ಜಾಗತಿಕವಾಗಿ ಭಾರತಕ್ಕೆ ಅದರದೇ ಆದಂತ ಮಹತ್ವ ಇದೆ. 130 ಕೋಟಿ ಜನಸಂಖ್ಯೆ ಇದೆ. ಹೆಚ್ಚು ಕಮ್ಮಿ ಜಾಗತಿಕ ಜನಸಂಖ್ಯೆ 20% ಹೆಚ್ಚು ನಾವಿದ್ದೀವಿ ಅಲ್ವಾ. ನಾವು ಚೈನಾ ಸೇರಿದ್ರೆ ಹತ್ರ 50% ಆಗುವಂತ ಪ್ರಮಾಣದಲ್ಲಿರುವವರು. ಅದರಿಂದಾಗಿ ಭಾಗವತರಿಗೆ ಕೆಲವು ಎಚ್ಚರಗಳು ಇರಬೇಕಾಗತ್ತೆ. ಕೆಲವು ಸಲ ಅದನ್ನು ಅವ್ರು ಹೇಳ್ಬೋದು. ಆದ್ರೆ ಇಲ್ಲಿರುವಂತವ್ರಿಗೇನು, ಇಲ್ಲಿ ಚುನಾವಣೆ ಗೆಲ್ಬೇಕು. ಭರತ್ ಶೆಟ್ಟಿಗೆ ಮತ್ತು ಆ ಪಕ್ಷಕ್ಕೆ ಮಂಗಳೂರು ಉತ್ತರದಲ್ಲಿ ಅಥವಾ ದಕ್ಷಿಣ ಜಿಲ್ಲೆಯಲ್ಲಿ ಚುನಾವಣೆ ಗೆಲ್ಲಬೇಕು. ಅದಕ್ಕೆ ಬೇರೆ ದಾರಿ ಏನಿದೆ? ಭಾಗವತರು ಇನ್ನೊಂದೇನಾದ್ರೂ ಕೊಟ್ಟರೆ ಆಗ್ಬೋದು ಅಲ್ಟರ್ನೇಟಿವ್. ಚುನಾವಣೆ ಗೆಲ್ಲಿಕ್ಕೆ ಬೇರೆ ಏನೂ ಇಲ್ಲ. ಸರ್ಕಾರದ ಸಾಧನೆಗಳಿಲ್ಲ, ಪ್ರಾಮಾಣಿಕತೆ ಅನ್ನುವಂಥದ್ದು ಎಕ್ಕುಟ್ಟು ಹೋಗಿದೆ ಈ ಸರ್ಕಾರಗಳ ಅವಧಿಯಲ್ಲಿ. ಭ್ರಷ್ಟಾಚಾರ ಯಾವತ್ತೂ ಕಾಣಲಾರದ ಮಟ್ಟಕ್ಕೆ ಹೋಗಿದೆ. ಅನೈತಿಕತೆ ಕೂಡ ಇದು ದಿನನಿತ್ಯದ ವಿದ್ಯಮಾನ ಅಂತ ಆಗಿರುವಾಗ ಬೇರೆ ಅವರ ಸಾಧನೆ ಧರ್ಮ ದ್ವೇಷ ಮಾಡಿಕೊಂಡೇ ಚುನಾವಣೆಗೆ ಅದು ಹೇಳಿದ್ರಲ್ಲ ಹುಲಿ ಸವಾರಿ, ಅದು ಮಾತ್ರ. ಇಲ್ಲಿದ್ರೆ ಅದು ಭಾಗವತರನು ನಿಂಗೆ ಗೊತ್ತೇ, ಮೋದಿಯನ್ನೇನು ನಮ್ಗೆ ಕಾಣ್ಲಿಕ್ಕೆ ಮೋದಿ ದೊಡ್ಡ ನಾಯಕ. ನಿಜಕ್ಕೂ ಅದಕ್ಕಿಂತ ದೊಡ್ಡ ನಾಯಕ ಯಾರು? ಭಾಗವತ್ನಷ್ಟು ದೊಡ್ಡ ನಾಯಕ ಯಾರು ಇಲ್ಲ. ಮೋದಿ ಕೂಡ ಭಾಗವತ್ ಹೇಳಿದ್ದನ್ನ ಪಾಲಿಸಬೇಕು. ಅದು ಭಾಗವತನ ಈಗ ಏನೋ ಹುಲಿ ಅಂದ್ರೆ ಸ್ವಲ್ಪ ಇಳಿತೀನಿ ಅಂತಂದಾಗ ಮೋದಿ ಮೇಲೆ ಆಡ್ತಾ ಇದೆ ಹುಲಿ. ಅದು ಭಾಗವತನ್ನು ಬಿಡಲ್ಲ. ಅದರಿಂದಾಗಿ ನಾನು ಅವಾಗಲೇ ಹೇಳಿದೆ, ಅಡ್ಡಾದಿಡ್ಡಿಯಾಗಿ ಇವರು ಬಿಜೆಪಿಯನ್ನ ಅಥವಾ ಸಂಘ ಪರಿವಾರದ ಸಂಘಟನೆಗಳನ್ನ ಬೆಳೆಸಿದ್ದಾರೆ. ನಮ್ಮಲ್ಲಿ ಒಂದು ಮಾತು ಇದೆ, ಗುರಿ ಮಾತ್ರ ಮುಖ್ಯ ಅಲ್ಲ, ಗುರಿಯನ್ನ ಮುಟ್ಟುವಂತ ದಾರಿ ಕೂಡ ನಾವು ಅದನ್ನ ಆಯ್ಕೆ ಮಾಡ್ಕೊಂಡು ಅದೇ ದಾರಿಯಲ್ಲಿ ಹೋಗ್ಬೇಕು ಅಂತ. ಅಡ್ಡಾದಿಡ್ಡಿ ಹೋಗಿದ್ರೆ ನಾವು ಇದಕ್ಕಿಂತ ಸ್ವಲ್ಪ ಮುಂದೆ ಹೋಗ್ಬೋದಿತ್ತು. ನಾವು VP ಸಿಂಗ್ ದೇವೇಗೌಡರು ಆಗುವ ಕಾಲಕ್ಕೆ ನಮ್ಮ ಜ್ಯೋತಿ ಬಸ್ಸಿಗೆ ಪ್ರಧಾನಿ ಆಗುವಂತ ಆಯ್ಕೆ ಬಂದಿತ್ತು. ದಾರಿ ಕೂಡ ಮುಖ್ಯ ಅಂತ ನಮ್ಮ ಪಕ್ಷ ಆ ಕಾಲಕ್ಕೆ. ಸರಿಯ ತಪ್ಪ ಬೇರೆ ಪ್ರಶ್ನೆ, ದಾರಿ ಕೂಡ ಮುಖ್ಯ ಅಂತ ಎಲ್ಲದರಲ್ಲೂ ನಾವು ಕೂಡ ಇಲ್ಲಿ ಮೇಲೆ ಬರಲಿಕ್ಕೆ ದಾರಿಗಳನ್ನು ಕೂಡ ಬಹಳ ಮಹತ್ವ ಅಂತ ಇರುವವರು. ಆದ್ರೆ ಇವರು ಅಡ್ಡಾದಿಡ್ಡಿ ಯಾವ ದಾರಿಯಲ್ಲಾದ್ರೂ ಸರಿ ನಮ್ಮ ಗುರಿ ಮುಟ್ಬೇಕು. ಆ ಗುರಿ ಒಳ್ಳೇದ ಕೆಟ್ಟದ ಬೇರೆ ಪ್ರಶ್ನೆ. ಈಗ ಅಡ್ಡಾದಿಡ್ಡಿ ಹೋದ್ಮೇಲೆ ಇವತ್ತು ಅದೆಲ್ಲವೂ ಕೂಡ ಒಟ್ಟಾಗಿ ಇವರನ್ನು ಇವತ್ತು ಕೈಗಾಲಿಗೆ ಇವತ್ತು ಕಟ್ಟಿ ಆಗ್ತಾ ಇದೆ. ಅದರಿಂದಾಗಿ ಭಾಗವತರು ಹೇಳಿದ್ರು ಕೂಡ ಭರತ್ ಶೆಟ್ಟಿ ಕೆಲವು ಸ್ಥಿತಿಯಲ್ಲಿ ಇಲ್ಲ. ಇದು ವಾಸ್ತವ. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೇಳಿದ್ದಾರೆ. ಇವತ್ತು ನಾಳೆ ಇವರು ಹಿಂದೆ ಬಾಬ್ರಿ ಮಸ್ಜಿದ್ ಪ್ರಶ್ನೆಯಲ್ಲಿ ಆಡಿದ ಆಟವನ್ನ ಎಲ್ಲಾ ಮಸ್ಜಿದ್ ಪ್ರಶ್ನೆಯಲ್ಲಿ ಆಡ್ಲಿಕ್ಕೆ ಆಗತ್ತೆ ಅಂತ ಅವರು ಕೂಡ ಭಾವಿಸೋದ್ರಲ್ಲಿ ಯಾರು ಕೂಡ ಭಾವಿಸಬೇಕಾಗಿಲ್ಲ. ಎಲ್ಲಾ ಕಾಲ ಎಲ್ಲಾ ಸಂದರ್ಭ ಒಂದೇ ರೀತಿ ಇರೋದಿಲ್ಲ. ಅಂತಾರಾಷ್ಟ್ರೀಯ ರಾಜಕಾರಣ, ರಾಷ್ಟ್ರೀಯ ರಾಜಕಾರಣ, ವೋಟ್ ಬ್ಯಾಂಕಿನ ಲೆಕ್ಕಾಚಾರಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತ ರೀತಿಯಲ್ಲಿ ಅದು ವರ್ತಿಸ್ತದೆ. ಒಂದೇ ರೀತಿಯಲ್ಲಿ ಅದು ವರ್ತಿಸುವಂತ ಪ್ರಶ್ನೆನೇ ಇಲ್ಲ ಈ ಸಮಾಜ. ಅದರಿಂದಾಗಿ ಆ ಎಚ್ಚರ ಬಹುಶಃ ಭಾಗವತರಿಗೆ ಸ್ವಲ್ಪ ಮೂಡಿದೆ. ಈ ಕಾಲ ಸಂದರ್ಭ ಸರಿಯಲ್ಲ ಅಂತ ಅದನ್ನು ಮಾತಾಡಿದ್ದಾರೆ. ಆದ್ರೆ ಇವತ್ತು ಕೇಳುವ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಅದು ಮರಳಿಯ ಪ್ರಶ್ನೆ ಎಲ್ಲಾದ್ರೂ ಅಷ್ಟೇ, ಅಥವಾ ಜ್ಞಾನವ್ಯಾಪಿಯ ಪ್ರಶ್ನೆ ಎಲ್ಲಾದ್ರೂ ಅಷ್ಟೇ, ಅಥವಾ ಕರ್ನಾಟಕದ ಬೇರೆ ಬೇರೆ ಏನು ಶ್ರೀರಂಗಪಟ್ಟಣ ಇಲ್ಲೆಲ್ಲವೂ ಕೂಡ ಇವರು ಅದನ್ನೀಗ ತಡೆದ್ರೆ ಸಂಘ ಪರಿವಾರ ನಮ್ಮ ಅಧ್ಯಕ್ಷರ ಸಂಚಾಲಕರ ಆದೇಶ ಅಂತ ಹೇಳಿ ಅವರು ಪಾಲಿಸಲೇಬೇಕು. RSS ನ ಒಂದು ಕ್ರಮ ಹೇಗೆ ಅಂದ್ರೆ ಕಣ್ಣು ಮುಚ್ಚಿ ಪಾಲಿಸುವುದು. ಸರಸಂಘ ಸಾಲ ಕೇಳಿದ ಮೇಲೆ ಅಲ್ಲಿ ಎರಡು ಮಾತು ಇಲ್ಲ. ಅದನ್ನೆಲ್ಲಾದ್ರೂ ಇಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಹೋದ್ರೆ, ಇಲ್ಲಿ ಹೇಳಿದ್ದಾರೆ ನೀವು ಎತ್ತಬಾರ್ದು ಅಂತ ಹೇಳಿದ್ರೆ ಅದು ಹುಲಿ ಸವಾರಿಯನ್ನು ದಿನೇಶ ಮೀನ್ಮಟ್ಟು ಹೇಳಿದ್ರಲ್ಲ ಅದೇ ರೀತಿಯಲ್ಲಿ ಆಗುತ್ತೆ, ಇವರಿಗೆ ಉಲ್ಟಾ ಹೊಡೆಯುತ್ತೆ. ಇದು ರಾಜೇಂದ್ರ ಕುಮಾರ್ ಅವರೇ, ಈ ಧರ್ಮ ಸೂಕ್ಷ್ಮ ವಿಚಾರಗಳನ್ನೇ ಎತ್ತಿಕೊಂಡೇ ರಾಜಕಾರಣ ಮಾಡಿ
ಅಥವಾ ರಾಜಕಾರಣ ಮಾಡುವುದು ಎಷ್ಟರ ಮಟ್ಟಿಗೆ ಹೇಗೆ ಆಪ್ ಅಥವಾ ಒಟ್ಟು ನೀವೊಬ್ಬ ವಿಶ್ಲೇಷಕನಾಗಿ ಹೇಳಲಿಕ್ಕೆ ಬಯಸ್ತೀರಿ? ನಾನು ಹೇಳೋದು ಎಷ್ಟಂದ್ರೆ ಧರ್ಮನ ಯಾವತ್ತೂ ರಾಜಕೀಯದಲ್ಲಿ ತಂದು ತೋರಿಸಬಾರ್ದು. ಧಾರ್ಮಿಕ ಯಾವತ್ತಿದ್ರೂ ವೈಯಕ್ತಿಕವಾಗಿರ್ಬೇಕು. ಈಗ ಅನುಭವ ಕೆಲವು ಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷಗಳು ಅಥವಾ ಸೆಕ್ಯುಲರ್ ಪಕ್ಷಗಳು ಅದೇನೋ ಬೇರೆ, ಧರ್ಮ ಬೇರೆ ರಾಜಕೀಯ ಬೇರೆ ಅಂತ ಮಾತಾಡ್ತಾರೆ. ಆದರೆ ಇವತ್ತು ಬಿಜೆಪಿ ಅಥವಾ ಬಿಜೆಪಿಗೆ ಪರ್ಯಾಯವಾಗಿ ನಾವು ಅಂತ ಹೇಳಿಕೊಳ್ಳುವಂಥ ಕೆಲವೊಂದು ಪಕ್ಷಗಳು ಕೂಡ ನಾವು ಧರ್ಮವೇ ನಮ್ಮ ಏನು ಪ್ರಮುಖ ಕಾರ್ಯಸೂಚಿ ಅಂತ ಮಾಡಿಕೊಂಡು ಅಲ್ಲ, ಅದರದ ಅನುಭವನೇ ನಮಗೆ ಆಗ್ತಾ ಇರೋದು. ನಮ್ಮ ಪ್ರಪಂಚದಲ್ಲಿ ನಮ್ಮ ಭಾರತಕ್ಕೆ ಒಂದು ಕೆಟ್ಟ ಹೆಸರು ಬರ್ತಿರೋದು ಈ ಒಂದು ಧರ್ಮ ತಗೊಂಡು ಮಾತಾಡಿರೋದ್ರಿಂದ. ಆ 3 ಜನ ಯಾರು ಬಿಜೆಪಿ ವಕ್ತಾರರು ಮಾತಾಡಿದಾರೋ ಅದು ಅವರ ಸ್ವಂತ ವಿಷಯ ಅಲ್ಲ, ಅವರ ಪಾರ್ಟಿಯ ಸಿದ್ಧಾಂತವನ್ನು ಅವರು ಪ್ರಶ್ನೆ. ಹಾಗಿದ್ರೆ ನೂಪುರ್ ಶರ್ಮಾ ಅವರು ಮತ್ತೆ ನವೀನ್ ಜಿಂದಾಲ್, ಈಗ ಮುನೀರ್ ಕೂಡ ಅದನ್ನ ಹೇಳಿದ್ರು, ಅದ್ಯಾವುದು ಅವರ ವೈಯಕ್ತಿಕ ಆ ಕ್ಷಣದಲ್ಲಿ ಅವರು ಮಾತಾಡಿದಲ್ಲ ಅಲ್ಲ. ಅದು ಬೇಕಾದಷ್ಟು ಇನ್ಸಿಡೆಂಟ್ಸ್ ಇದೆ. ಅದು ಅವತ್ತು ಅವ್ರು ಹೇಳಿರೋದು ಅದೇ ಡೊಮೆಸ್ಟಿಕ್ ನಮ್ಮ ದೇಶದಲ್ಲಿ ನ್ಯಾಷನಲ್ ಲೆವೆಲ್ ಇದ್ದಾಗ ಯಾವ ತೊಂದರೆನೂ ಇಲ್ಲ. ಎಷ್ಟಾದ್ರು ಹೇಳಿದ 28 ಆದ್ರೂ ಕೂಡ 5 ದಿವಸ ಯಾವ ಆಕ್ಷನ್ ತಗೊಂಡಿಲ್ಲ. ಯಾವಾಗ ಇದು ಜಾಗತಿಕ ಮಟ್ಟದಲ್ಲಿ ಬೇರೆ ರಾಷ್ಟ್ರಗಳ ಪ್ರಶ್ನೆ ಮಾಡಿದ್ರು ಆಗ್ಲೂ ಕೂಡ ಈಗ ಒಂದೇ ರಾಷ್ಟ್ರ ಯಾವುದನ್ನು ಪ್ರಶ್ನೆ ಮಾಡಿದ್ರೆ ಚಿಂತೆ ಇರ್ತಿರ್ಲಿಲ್ಲ. ಅದು ಯಾವಾಗ ಇವರು ಒಂದು 4-5 ಪ್ರಶ್ನೆಗಳು ದೇಶಗಳು ಒಟ್ಟಿಗೆ ಸೇರಿಕೊಂಡು ಇದರಿಂದ ನಮ್ಮ ಎಕನಾಮಿಕ್ಸ್ಗೆ ಏನಾನ ತೊಂದರೆ ಆಗುತ್ತೆ ಅಂತ ಅನುಭವ ಬಂತು, ಯಾವಾಗ ಅದರಿಂದ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಮೇಲೆ ಅನುಭವ ಆಗುತ್ತೆ ಅಂದಾಗ ಆವಾಗ ನಮ್ಮ ಸರ್ಕಾರಕ್ಕೆ ಎಚ್ಚರ ಬಂತು. ಆಯಿತು, ಈ ಸಮಯದಲ್ಲಿ ಈಗ ಮೂಮೆಂಟಲ್ಲಿ ಸ್ವಲ್ಪ ಹಿಂದಿರಬೇಕು, 1-2 ಸ್ಟೆಪ್ ಹಿಂದ್ಗಡೆ ತಗೊಳ್ಳೋಣ ಅಂತೇಳಿ ಈಗ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿದ್ದು ಅವರಿಬ್ಬರ ಮೇಲೆ. ಈಗ ಒಂದು ಇಲ್ಲಿ ಸ್ಪಷ್ಟ, ಈಗ ಗಣೇಶ್ ಪೂಜಾರಿ ಅವರೇ, ಮುನೀರ್ ಅವರೇ, ರಾಜೇಂದ್ರ ಅವರೇ, ಆರ್ಥಿಕ ವಿಚಾರದ ಬಗ್ಗೆ ಮತ್ತು ಅಂತಾರಾಷ್ಟ್ರೀಯ ಬೇರೆ ಬೇರೆ ಒಪ್ಪಂದಗಳು ಮತ್ತು ಸಂಬಂಧಗಳು ಈ ಸಂದರ್ಭದಲ್ಲಿ ಸ್ವಲ್ಪ ಒಂದು ಮುನ್ನೆಚ್ಚರಿಕೆಯ ನಡೆ ಅಂತ. ಜನಸಾಮಾನ್ಯರು ಪಕ್ಷದ ಕಾರ್ಯಕರ್ತರು ಇಲ್ಲಿ ಪ್ರತಿನಿತ್ಯ ಧರ್ಮ ನಿಂದನೆ ಮಾಡುವವರು, ಧರ್ಮದ್ವೇಷ ಮಾಡುವವರು, ಧರ್ಮವಿದ್ದಕ್ಕೆ ಹೊರಡುವವರು ಈಗ ಕಳೆದ 1 ವಾರದ ಗಲ್ಫ್ನ ಬೆಳವಣಿಗೆಯನ್ನು ನೋಡಿದರೆ ಅಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಭಾರತೀಯ ಪ್ರಾಡಕ್ಟ್ಗಳಿಗೆಲ್ಲ ಪರದೆ ಹಾಕಿಟ್ಟಿದ್ದಾರಂತೆ. ನಿನ್ನೆ ಒಂದು ದೊಡ್ಡ ಕಂಪನಿಯವರು ಏನು ಇಂಡಿಯನ್ ಇವರು ನಮಗೆ ಎಂಪ್ಲಾಯೀಸ್ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಈಗ ಇದೇ ಕರಾವಳಿಯ, ಇದೇ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಸಾವಿರಾರು ಜನ ಹೋಗ್ತಾರೆ. ಎಕಾನಮಿ ಗಲ್ಫ್ ಎಕಾನಮಿ. ಈ ಗಲ್ಫಿನ ದುಡ್ಡಿಲ್ಲ ಅಂದ್ರೆ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಯಾವ ವ್ಯವಹಾರಗಳು ಇಲ್ಲ ನೋಡಿ. ಇಲ್ಲಿಯ ರಿಯಲ್ ಎಸ್ಟೇಟ್ ಇರ್ಬೋದು, ಇಲ್ಲಿಯ ಖಾಸಗಿ ಎಜುಕೇಶನ್ ಇರ್ಬೋದು, ಖಾಸಗಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಖಾಸಗಿ ಹಾಸ್ಪಿಟಲ್ಸ್ ಇರ್ಬೋದು, ಇಲ್ಲಿಯ ಪ್ರವಾಸೋದ್ಯಮ, ಮಾಲ್ಗಳು, ಚಿನ್ನದ ಅಂಗಡಿಗಳು ಎಲ್ಲವೂ ನಡೀತಾ ಇರೋದು ಗಲ್ಫ್ ಕರೆನ್ಸಿಯಿಂದ. ಅದಕ್ಕೆ ಒಂದು ಸಣ್ಣ 25% ಪೆಟ್ಟು ಬಿದ್ದರೂ ಕೂಡ ಮಂಗಳೂರಿನ ಅಥವಾ ಈ ಕೋಸ್ಟಲ್ ಕರ್ನಾಟಕದ ಮಾರ್ಕೆಟ್ ಪೂರ್ತಿ ಬಿದ್ದು ಹೋಗ್ತದೆ. ಇವತ್ತು ಅದರ ಮುನ್ಸೂಚನೆ ನನಗೆ ಬಹಳ ಆಘಾತ ಆಯ್ತು, ನೋವಾಯ್ತು, ಬೇಸರ ಆಯ್ತು. ಒಂದು ಕಂಪನಿಯಿಂದ 1000ಕ್ಕೂ ಹೆಚ್ಚು ಜನರನ್ನ ಕೆಲಸದಿಂದ ಕೈ ಬಿಡ್ತಾ ಇದ್ದಾರೆ. ಅದೆಷ್ಟು ಸತ್ಯ ಅಂತ ಗೊತ್ತಿಲ್ಲ, ಆದ್ರೆ ಬರ್ತಾ ಇರೋದಂತೆಲ್ಲ ವಿಶ್ವಾಸಾರ್ಹ ಮೂಲಗಳಿಂದ ಅದೆಲ್ಲ ಬರ್ತಾ ಇದೆ. ಬಹಳ ಆಘಾತ ಆಯ್ತು. ಈಗ ಅವರು ಹೇಳಿದ ರೀತಿಯಲ್ಲಿ ಅವಾಗೊಮ್ಮೆ ಉಲ್ಲೇಖ ಮಾಡಿದ್ರು, ನನ್ನ ಫ್ಯಾಮಿಲಿ ಕೂಡ ನಿಂತಿರೋದು ಗಲ್ಫ್ ನಿಂದ ಇರೋ ದುಡಿಮೆ. ಏನೋ ದೊಡ್ಡ ಕೆಲಸದಲ್ಲಿ ಏನಿಲ್ಲ, ಸಾಮಾನ್ಯ ಕೂಲಿ ಕಾರ್ಮಿಕರಿಂದ ಹಿಡಿದು ಅಲ್ಲಿ ಹೋಗಿ ಮಾಡ್ತಾರೆ. ಸ್ವಲ್ಪ ದೊಡ್ಡ ಮಟ್ಟಿನ ಇಲ್ಲಿಗಿಂತ ಒಂದು 3 ಪಟ್ಟು 4 ಪಟ್ಟು ದೊಡ್ಡ ಒಂದು ಸಂಬಳ ಸಿಗುತ್ತೆ. ಏನೋ ಬದುಕು ಕಟ್ಕೊಂಡು ಅಲ್ಲಿ ಇಡೀ ಆಯಸ್ಸನ್ನು ಅಲ್ಲಿ ವ್ಯಯಿಸಿ ಅಲ್ಲಿ ₹1 ಅಲ್ಲಿ ಉಳಿಸೋದು ಇಲ್ಲಿ ಕಲಿಸ್ತಾರೆ. ಅಮೆರಿಕಕ್ಕೆ, ಯುರೋಪಿಗೆ ಹೋದವರು ಇಲ್ಲಿರುವಂತ ಆಸ್ತಿಯನ್ನು ಮಾರಿ ಅಲ್ಲಿಯ ಸಿಟಿಸನ್ಶಿಪ್ ಇಲ್ಲಿ ಅಲ್ಲಿಗೆ ಎತ್ಕೊಂಡು ಹೋಗಿದ್ದಾರೆ. ಗಲ್ಫ್ ಅಲ್ಲಿ ದುಡಿಯುವವರು ಅವರ ಎಕಾನಮಿಯನ್ನ ಪೂರ್ತಿ ಇಲ್ಲಿಗೆ ಕಲಿಸೋದು. ಇವತ್ತು ಅದಕ್ಕೆ ಬಿಟ್ಟರೆ ಅಲ್ಲಿ ಕೆಲಸ ಕಲ್ಕೊಂಡವರ ಬಗ್ಗೆ ಒಂದು ಆತಂಕ, ಅವರ ಕುಟುಂಬಗಳ ಬಗ್ಗೆ ಮತ್ತೊಂದು ಆತಂಕ. ಅದರ ಜೊತೆಯಲ್ಲಿ ನಮಗೆ ಬರುವಂತ ವಿದೇಶಿ ವಿನಿಮಯ ಇದೆಯಲ್ಲ, ಒಂದು ಕಡೆ ಭಾರತ ದೇಶದ ಇಕಾನಮಿ ನಾವು ಇದೆಲ್ಲವನ್ನ ಲೆಕ್ಕ ಹಾಕ್ಬೇಕಾಗತ್ತೆ. ಇವತ್ತು ಒಂದು ಲೆಕ್ಕಾಚಾರ ನಾನು ನಿನ್ನೆ ನೋಡಿದೆ, ಭಾರತದ ಈಗ ಆಮದಿಗೆ ರಫ್ತಿಗಿಂತ ಹೆಚ್ಚು ಆಮದು ಇವ್ರು ನಾವು ವೆಚ್ಚ ಮಾಡ್ತಾ ಇರೋದು. ಇದು ಬ್ಯಾಲೆನ್ಸ್ ತಪ್ಪಿದಾಗ ಭಾರತದ ಆರ್ಥಿಕತೆ ಶ್ರೀಲಂಕಾದ ದಾರಿ ಹಿಡಿಬಹುದು. ಈಗ ನಮ್ಗೆ ಆವಾಗ ವಿದೇಶಿ ವಿನಿಮಯ ಅಂತ ನಮ್ಗೆ ದೊಡ್ಡ ಸಪೋರ್ಟ್ ಸಿಗ್ತಾ ಇದ್ದದ್ದು ಗಲ್ಫ್ ಇಕಾನಮಿ. ಗಲ್ಫ್ನಲ್ಲಿ ದುಡಿತಾ ಇದ್ದವರು ಇಲ್ಲಿ ಕಳಿಸೋ ದುಡ್ಡು, ಅದಕ್ಕೊಂದು ಈಗ ಪೆಟ್ಟು ಬಿದ್ರೆ ನಮ್ಮ ದೇಶದ ಆರ್ಥಿಕತೆಯ ಕಥೆ ಏನು, ನಮ್ಮ ಮಂಗಳೂರಿನ ಮಾರುಕಟ್ಟೆಯ ಕಥೆ ಏನು, ಈ ಎಲ್ಲಾ ಪ್ರಶ್ನೆ ಇದೆ. ಅದರಿಂದ ಈ ಎಚ್ಚರ ಇಲ್ಲದೆ ಇವರು ಮಾಡಿರುವಂತ ಕೋಮುವಾದ ಇದೆಯಲ್ಲ, ಕೋಮುವಾದ, ಧರ್ಮದ್ವೇಷ, ಪರಧರ್ಮದ ಬಗ್ಗೆ ಹೀನಾಯವಾಗಿ ನಿಂದಿಸೋದು, ಮತ್ತು ಒಂದು ಧರ್ಮದವರ ಬಗ್ಗೆ ಏನೇ ಹೇಳಿದ್ರು ಸತ್ಯ, ಮುಸ್ಲಿಮರ ಬಗ್ಗೆ ಏನೇ ಹೇಳಿದ್ರು ಲವ್ ಜಿಹಾದ್ ಮಾಡ್ತಾರೆ ಅದು ಸತ್ಯ, ಅವರು ನಮ್ಮ ಏನು ಲವ್ IPS ಏನು UPS ಎಕ್ಸಾಮ್ ಅಂತ ಹೇಳಿದ್ರು ಅದು ಸತ್ಯ, ಕ್ರಿಶ್ಚಿಯನ್ರು ಮತಾಂತರ ಮಾಡ್ತಾರೆ ಅದು ಸತ್ಯ, ಎಲ್ಲವೂ ಸತ್ಯ. ಕೊನೆಗೆ ಮಸೀದಿಗಳನ್ನ ಮಂದಿರನ್ನ ಒಡೆದು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸತ್ಯ. ಸಾವಿರಾರು ವರ್ಷಗಳಿಂದ 100 ವರ್ಷ ನಾವು ನೋಡ್ತಾ ಬಂದದ್ದೆಲ್ಲವೂ ಸುಳ್ಳಾಗಿಬಿಡ್ತದೆ.
ಇಂತಹ ರೀತಿಯ ಒಂದು ಮಾನಸಿಕತೆಯನ್ನು ಬೆಳೆಸಿದಾರಲ್ಲ, ಅದರ ಪರಿಣಾಮಗಳು ಇವತ್ತು ಅನುಭವಿಸ್ತಾ ಇರೋದು. ಇವತ್ತು ಗಲ್ಫ್ ಅಲ್ಲಿ ದುಡಿತಾ ತಳಮಟ್ಟದ ಕಾರ್ಯಕರ್ತರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಕಾರ್ಯಕರ್ತರು ಮಾತ್ರ ಅಲ್ಲ, ಜನ ಎಚ್ಚರ ವಹಿಸಬೇಕು. ನಾವು ಮಾನಸಿಕವಾಗಿ ಇದಕ್ಕೆಲ್ಲ ಬೆಂಬಲ ಕೊಟ್ಟದ್ರ ಪರಿಣಾಮವನ್ನು ಅನುಭವಿಸ್ತಾ ಇರೋದು. ಯಾವುದೇ ಆದ್ರೂ ಒಂದು ಪಕ್ಷಕ್ಕೆ ಕಾರ್ಯಕರ್ತರ ಸಂಖ್ಯೆ ಎಷ್ಟಿರುತ್ತೆ ಸರ್? ಜನ ಆ ಕಾರ್ಯಕರ್ತರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿದಂತ ಎಲ್ಲವುಗಳನ್ನೆಲ್ಲ ನಂಬಿದ ಕಾರಣಕ್ಕಾಗಿ ಗಲ್ಫಲ್ಲಿ ಅಥವಾ ಈ ರೀತಿಯ ರಾಷ್ಟ್ರಗಳಲ್ಲಿ ದುಡಿತಾ ಇರುವವರ ಕುಟುಂಬಸ್ಥರು ಮತ್ತು ಅಲ್ಲಿ ದುಡಿತಾ ಇರುವವರು ಕೂಡ ಇವರಿಂದ ಪ್ರಭಾವಿತರಾಗಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಈ ಟ್ರೋಲರ್ಗಳಲ್ಲಿ ಎಷ್ಟೋ ಜನ ಗಲ್ಫಲ್ಲಿ ದುಡಿಯುವವರಿದ್ದಾರೆ, ಗೊತ್ತಾಯ್ತಲ್ಲ. ಅದರ ಪ್ರಾಕ್ಟಿಕಲ್ ಆದಂತ ಪರಿಣಾಮಗಳ ಬಗ್ಗೆ ಅವರಿಗೆ ಅರಿವಿಲ್ಲ. ಈ ಎಲ್ಲ ಅಪಾಯಗಳಿದೆ. ಅದರಿಂದಾಗಿ ಈ ರೀತಿ ಮಾಡಿದ್ರೆ ನಮ್ಮ ದೇಶ ಹೋಗಿ ಎಲ್ಲಿ ನಿಲ್ತದೆ? ಇದರ ಜವಾಬ್ದಾರಿಯನ್ನು ಯಾರು ಅವರು? ನಾಳೆ ಈ ಸರ್ಕಾರ ಸೋಲ್ಬಹುದು, ಇನ್ನೊಬ್ಬ ಪ್ರಧಾನಿ ಆಗ್ಬೋದು, ಆದ್ರೆ ಆಗೋ ಡ್ಯಾಮೇಜಿನ ವಿಚಾರಕ್ಕೆ ಬರುವಾಗ ಇವತ್ತು ಅನೇಕ ಮಂದಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಪಕ್ಷವಾಗಿ ಕ್ಷಮೆ ಕೇಳಿ, ದೇಶವಾಗಿ ಕ್ಷಮೆ ಕೇಳಬೇಡಿ, ನಿಮ್ಮ ಯಾರೋ ಕಾರ್ಯಕರ್ತರು ಯಾರೋ ನಾಯಕರು ಮಾಡಿದಂತ ತಪ್ಪುಗಳು ಅಂತ. ಎಸ್ ಗಣೇಶ್ ಪೂಜಾರಿ ಅವರೇ, ಕೊನೆಯದಾಗಿ ಏನೋ ನೋಡಿ, ಏನು ಮುನೀರ್ ಕಾಟಿಮಲ್ ಅವರು ಹೇಳಿದರು, ನೀವು ಗೊತ್ತಿರ್ಬೋದು, ಇರಾಕ್ ಮತ್ತು ಕುವೈಟ್ ವಾರಾದಾಗ ಕೇರಳ ಒಂದು ರಾಜ್ಯಕ್ಕೆ ವರ್ಷಕ್ಕೆ 5 ಲಕ್ಷ ಕೋಟಿ ರೂಪಾಯಿ ಹಣ ಬರ್ತಿತ್ತು. ಆ ಒಂದು ಮೊತ್ತದಿಂದ ಅವ್ರು ಕೇರಳದವರು 1-2 ವರ್ಷ ಚೇತರಿಸಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಒಂದು ದೇಶದ ಎಕಾನಮಿ ಬರೀ ನಾವು ಗಲ್ಫ್ನ ನೋಡಿ, ಇವತ್ತು ಅಲ್ಲಿ ನಮ್ಮ ಇಂಡಿಯನ್ ಪ್ರಾಡಕ್ಟಿಗೆ ಬ್ಯಾನರ್ ಹಾಕಿದ್ದಾರೆ ಅಂತ ಹೇಳಿದರೆ, ನಾಳೆ ಎಲ್ಲ ಪ್ರಾಡಕ್ಟನ್ನು ಸ್ಟಾಪ್ ಮಾಡಿದರೆ ನಮ್ಮ ಇಲ್ಲಿ ರೈತರ ಪರಿಸ್ಥಿತಿ ಏನಾಗ್ಬೋದು, ಈ ದೇಶ ಯಾವ ದಿಕ್ಕಿಗೆ ಹೋಗ್ಬೋದು ಅಂತ ನೋಡಿ. ಭಾರತ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರಗಳಲ್ಲಿ 2ನೇ ರಾಷ್ಟ್ರ, 130 ಕೋಟಿ ಜನ. ಶ್ರೀಲಂಕಾದಲ್ಲಿ ಇರ್ತಕ್ಕಂಥದ್ದು 5 ಕೋಟಿ ಜನರ ಒಳಗೆ. ಅಂಥ ದೇಶ ಇವತ್ತು ಮುಳುಗಿ ಅದು ಯಾವುದೋ ದಿಕ್ಕಿಗೆ ಹೋಗ್ತಾ ಇದೆ. ಒಂದು ವೇಳೆ ಅಂಥ ಪರಿಸ್ಥಿತಿ ಭಾರತ ದೇಶಕ್ಕೆ ಬಂದರೆ ಒಂದು 24 ಗಂಟೆಯಲ್ಲಿ ಈ ದೇಶ ಯಾವ ಪರಿಸ್ಥಿತಿಯನ್ನು ತಡ್ಕೊಳ್ಳಿಕ್ಕಾಗದಂಥ ಪರಿಸ್ಥಿತಿಗೆ ಬರ್ಬೋದು. ಒಂದು. ಎರಡನೇದಾಗಿ, ನಾವು ಈಗ ಈ ಒಂದು ಏನು ಇವರ ಟ್ರೋಲ್ ಉಂಟಲ್ಲ, ಇಡೀ ದೇಶದ ಜನರನ್ನು 70% ಜನರನ್ನು ಒಟ್ಟು ಮಾಡತಕ್ಕಂಥ ಕೆಲಸಕ್ಕೆ ಅದು ಬುನಾದಿ ಆಯಿತು. ಏನು ಇವರು 33% ಮತವನ್ನು ಪಡ್ಕೊಂಡು ಈ ದೇಶವನ್ನು ಆಳ್ತಾ ಇದ್ದಾರಾ, 70% ಜನ ಹೊರಗಿದ್ದಾರಾ, ಅವರೆಲ್ಲ ಒಟ್ಟಾಗುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಯಿತು. ಇದಕ್ಕೆ ಒಂದು ಮೂಲ ಸ್ತಂಭ ರೆಡಿ ಆಯಿತು. ಏನು ಅಲ್ಲಿ ದಿನೇಶ್ ಅಮೀನ್ ಮಠರವರು ಹೇಳಿದ್ರಲ್ಲ, ಹುಲಿಯಿಂದ ಇಳಿದರೆ ಹುಲಿ ತಿಂತದೆ, ಇಳಿಲಿಕ್ಕೆ ಗೊತ್ತಿಲ್ಲ. ಅದೇ ರೀತಿ ಈಗ ಇವರು ಹುಲಿಯಿಂದ ಇಳಿಲೇಬೇಕು, ಅನಿವಾರ್ಯ. ಹುಲಿಯಿಂದ ಇಳಿಯದಿದ್ದರೆ ಇವರು ಬದುಕುವುದಿಲ್ಲ, ಹುಲಿಯಿಂದ ಇಳಿದ್ರೂ ಬದುಕುವುದಿಲ್ಲ. ಎರಡು ಕೂಡ ಇವರ ಅಜೆಂಡಾವನ್ನು ಇವರು ತಯಾರು ಮಾಡಿದ್ದಾರೆ. ಸ್ವಯಂಕೃತ ಅಪರಾಧವನ್ನು ಇವರು ತಯಾರು ಮಾಡಿ ಆಗಿದೆ. ಏನು ಇವರು ಈ ದೇಶದ ಬಗ್ಗೆ ಒಂದು ಗುಂಡು ಸೂಜಿ ಇಲ್ಲದ ಈ ದೇಶವನ್ನ ಇವತ್ತು ಜಗತ್ತಿಗೆ ಮುಟ್ಟಿದಂತ ಭಾರತ ದೇಶ ಇವತ್ತು ಈ ಸ್ಥಿತಿಗೆ ಅಲ್ಲಿ ಸಾಮಾನ್ಯ ರಾಷ್ಟ್ರಗಳು ಅದು ಕ್ಷಮೆ ಕೇಳಿ ಅಂತ ಹೇಳುವಂತ ಪರಿಸ್ಥಿತಿ. ಒಂದು ಎಂಬೆಸಿಗೆ ನೋಟಿಸ್ ಮಾಡೋದಂದ್ರೆ ಏನು, ನಾಳೆ ಎಂಬೆಸಿಗೆ ನೋಟಿಸ್ ಮಾಡಿ ಎಂಬೆಸಿ ಬ್ಲಾಕ್ ಮಾಡಿದ್ರೆ ಅಲ್ಲಿಂದ ಇಂಡಿಯನ್ಸ್ ಹಿಂದೆ ಬರ್ಲಿಕ್ಕಿಲ್ಲ, ಮುಂದೆ ಹೋಗ್ಲಿಕ್ಕಿಲ್ಲ. ಇದರ ಅರಿವು ಕೊಡಬೇಕಲ್ಲ. ಎಸ್ ಪೂಜಾರಿ ಅವರೇ, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡಬೇಕಾಗಿದೆ. ಮೇಲ್ಮಟ್ಟದ ರಾಜಕೀಯ ನಾಯಕರು ಇರ್ಬೋದು, ಅಥವಾ ತಳಮಟ್ಟದ ಕಾರ್ಯಕರ್ತರು ಇರ್ಬೋದು, ಅಥವಾ ಜನಸಾಮಾನ್ಯರು ಕೂಡ ಧರ್ಮದ ನಡುವೆ ದ್ವೇಷ ಬಿತ್ತುವವರು ಈ ಘಟನೆಯಿಂದ ಅರ್ಥ ಮಾಡಿಕೊಳ್ಳುವಂಥದ್ದು, ತಿಳ್ಕೊಳ್ಳುವಂಥದ್ದು ತುಂಬ ವಿಚಾರ ಇದೆ. ಎಸ್ ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಟ್ರೋಲ್ ಒಂದು ಕಾಲದಲ್ಲಿ ಎಲ್ಲರನ್ನೂ ಟ್ರೋಲ್ ಮಾಡಿದವರೇ ಈಗ ಟ್ರೋಲ್ಗೆ ಒಳಗಾಗ್ತಾ ಇರುವಂಥದ್ದು ಭಾರಿ ದೊಡ್ಡ ವಿಪರ್ಯಾಸ. ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದಂಥ ಮುನೀರ್ ಕಾಟಿಪಳ್ಳ ಅವರಿಗೆ, DYFI ರಾಜ್ಯ ಅಧ್ಯಕ್ಷರು, ಧನ್ಯವಾದಗಳು. ಮುನೀರ್ ಅವರೇ. ರಾಜೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಗಣೇಶ್ ಪೂಜಾರಿ ಅವರು, ಕಾಂಗ್ರೆಸ್ ಪಕ್ಷದ ವಕ್ತಾರರು, ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.